ನಾನು ಮಾರ್ಕ್ ಮಾಡ್ಬಿಟ್ಟು ಕೊಡಿ ಅಂತ ಹೇಳಿದ್ನಲ್ಲ. ಏನ್ ಮಾರ್ಕು? ಯಾವ್ದು ಹೈ ಲೋ ನಾರ್ಮಲ್ ಇವ್ರದ್ದು ನಿಮಗೆ ಕೊಬ್ಬು ಜಾಸ್ತಿ ಇದೆಯೋ ಇಲ್ವೋ ಅಂತ ಮಾರ್ಕ್ ಮಾಡಿ ಕೊಡಕ್ ಹೇಳ್ತೀನಿ ನಾವು. ನಾರ್ಮಲ್ ఉంది ಅಂತ ಅದೇ ಎಕ್ಸೆಪ್ಟ್ ಎಲ್ಲ ನಾರ್ಮಲ್ ಇದೆ ಕಣ. ಫಸ್ಟ್ ಕೊಬ್ಬು ಇಷ್ಟಿದೆ ಅಂತ ನೋಡಕ್ಕೆ చేసి నేను తట్టే టెన్షన్ ಚೂಡಿದ್ರು ಆನಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. अज्ञानतिमिरन्धस्य ज्ञानाञ्जनशलाकाय चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीयुतपदकमलं श्रीगुरून् वैष्णवां च श्रीरूपं प्रजातं सहगण रघुनाथान्वितं तं सजीवं साद्वैतं सावधूतं सरिजनसहितं सकृष्ण चैतन्यदेवं श्रीराधा पादं सहगण ललित श्रीविशाखान्वितं हे कृष्ण करुणा सिंधु दीन बंधु जगत्पते गोपेश गोपिका कांता राधा कांता नमस्ते कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओम विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा 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 हरे हरे राम 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 हरे हरे। ಲೀಲಾಮೃತ ಓದುವ ತರಗತಿಗೆ ನಾನು ಮಾತನಾಡೋದು ಕೇಳ್ತದಾ ಇಲ್ಲವಾ? ಹರೇ ಕೃಷ್ಣ ಕೇಳಿಸ್ತದಾ? ಓಕೆ. ಲೀಲಾಮೃತ ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೆ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಓದುವ ತರಗತಿಯನ್ನು ಪ್ರಾರಂಭಿಸೋಣ. 849 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಬಂತಾ? ಇನ್ನು ಇವಾಗ ಬಂತು ಮಾತಾಜಿ. ಬಂತಾ? ಬಂದಿದೆ ಮಾತಾಜಿ. ದೊಡ್ಡದ್ ಮಾಡ್ಬೇಕು ಮಾತಾಜಿ, ದೊಡ್ಡದ್ ಮಾಡ್ಬೇಕು ಅಂತ ನವದ್ವೀಪ ಪುಣ್ಯಧಾಮ ಅಂತ ಬಂತು ಮಾತಾಜಿ. ಅಷ್ಟೇ ಬಂದದಾ? ಓಕೆ, ಬರ್ಲಿಲ್ಲ ಹಾಗಾದ್ರೆ ಸ್ಕ್ರೀನ್. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಅಲ್ಲಿ ಬೊಂಬಾಯಿ ಏಪ್ರಿಲ್ 29 ಕೆಲವು ದಿನಗಳಲ್ಲಿ ಪ್ರಭುಪಾದರು ರೋಮಿಗೆ ಹೊರಡುವವರು ಇದ್ರು. ಆದ್ರೆ ಅಷ್ಟರಲ್ಲಿ ಅವರ ಭಾರತೀಯ ಯೋಜನೆಗಳ ನಿರ್ವಹಣಾ ಅಧಿಕಾರಿಗಳು ಒಂದು ಸಮಸ್ಯೆಯನ್ನು ಎದುರಿಸಬೇಕಾಯ್ತು. ಆ ತಮಲ ಕೃಷ್ಣ ಗೋಸ್ವಾಮಿ ಅವರು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಪ್ರಭುಪಾದರ ಅನುಮತಿಯನ್ನು ಅವರು ಕೋರಿದ್ರು. ಆಗ ಭಾರತದಲ್ಲಿ 4 ವರ್ಷಗಳ ಕಾಲ ನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ಅವರು ನೋಡಿಕೊಳ್ತಿದ್ದ. ಆದ್ರೆ
ಬೇರೊಂದು ರೀತಿಯ ಈ ಪ್ರಚಾರದಲ್ಲಿ ತೊಡಗಲು ಕೂಡ ಅವನು ಉತ್ಸುಕನಾಗಿ ಇದ್ದ. ಅಮೆರಿಕದಲ್ಲಿ ಬಸ್ಸಿನಲ್ಲಿ ಸಂಚರಿಸಿ ಪ್ರಸಾರ ಮಾಡುವುದರ ಮೂಲಕ ಅವನ ದೈವ ಸೋದರನಾದ ವಿಷ್ಣುಜನ ಸ್ವಾಮಿ ಅವನು ಪ್ರಭುಪಾದರಿಂದ ಅವನು ಮೆಚ್ಚುಗೆ ಗಳಿಸಿದನು. ಮತ್ತು ಅದು ಪ್ರಚಾರದ ಅತ್ಯುತ್ತಮ ವಿಧಾನ ಅಂತೇಳಿ ತಮಾಲ ಕೃಷ್ಣನಿಗೆ ಅವರು ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಈ ಸೂಚನೆಗಳನ್ನು ಪ್ರಭುಪಾದರು ಒಲ್ಲದ ಮನಸ್ಸಿನಿಂದ ಅದನ್ನು ಒಪ್ತಾರೆ. ಖಂಡಿತವಾಗಿಯೂ ಅದು ಅಮೆರಿಕದಲ್ಲಿ ಪ್ರಚಾರಕ್ಕೆ ಹಿತಕಾರಿಯಾಗಿತ್ತು, ಹಾಗೆ ತಮಾಲ ಕೃಷ್ಣನಿಗೂ ಕೂಡ ಹಿತಕಾರಿಯಾಗಿತ್ತು. ಆದ್ರೆ ಭಾರತದ ಯೋಜನೆಗಳ ಗತಿ ಏನು? ಮತ್ತೆ ಭಾರತದಲ್ಲಿ ಇಸ್ಕಾನ್ನ ನಿರ್ವಹಣೆಯು ಭಾರವನ್ನು ತಾವೊಬ್ಬರೇ ಭರಿಸಬೇಕಾದ ಪರಿಸ್ಥಿತಿ ಪ್ರಭುಪಾದರಿಗೆ ಈಗ ಎದುರಾಗ್ತದೆ. ಮಾಯಾಪುರದ ಖರ್ಚು ವೆಚ್ಚಗಳ ಮತ್ತು ಲೆಕ್ಕಪತ್ರಗಳ ಇತ್ತೀಚಿನ ವರದಿಯನ್ನು ಅವರು ಜಾಗರೂಕತೆಯಿಂದ ಈಗ ಪರಿಶೀಲಿಸ್ತಾರೆ. ಹಣವನ್ನು ಎಚ್ಚರಿಕೆಯಿಂದ ನಾವು ಖರ್ಚು ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ಹಣವನ್ನು ನೀಡಲಾಗಿತ್ತು ಅದೇ ಉದ್ದೇಶಕ್ಕಾಗಿ ಅದನ್ನು ಬಳಸಬೇಕು ಅಂತ ಒತ್ತಿ ಹೇಳ್ತಿದ್ರು. ಜಯಪತಾಕ ಸ್ವಾಮಿಗೆ ಅವರು ಪತ್ರವನ್ನು ಬರೆದಿದ್ರು. ಜಮೀನಿಗೆ ನೀಡಿದಂತಹ ಹಣವನ್ನು ಜಮೀನನ್ನು ಕೊಲ್ಲಲು ಮಾತ್ರ ಬಳಸಬೇಕು. ಅಡಿಗೆ ಮನೆಯನ್ನು ಕಟ್ಟಲೆಂದು ನಾನು ಹಣ ಕಳಿಸಿದ್ರೆ ಅದಕ್ಕಾಗಿ ಮಾತ್ರ ಆ ಹಣವನ್ನು ವಹಿಸ್ಬೇಕು. ಹಾಗೆಯೇ ನೀವು ಜಮೀನನ್ನು ಕೊಟ್ರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಜಮೀನಿನಲ್ಲಿ ನೀವು ಧಾನ್ಯ ಮತ್ತು ತರಕಾರಿಗಳನ್ನು ಬೆಳೆಯುತ್ತಿರುವುದಾದ್ರೆ ನಿರ್ವಹಣೆಗಾಗಿ ಹೆಚ್ಚಿನ ಹಣದ ಅಗತ್ಯ ಕೂಡ ಏನಿದೆ? ಜಮೀನನ್ನು ಕೊಲ್ಲುವ ಮತ್ತು ಅದನ್ನು ಸಾಗುವಳಿ ಮಾಡುವ ವೆಚ್ಚವನ್ನು ಬಿಟ್ರೆ ಭಕ್ತರ ಪೋಷಣೆಗಾಗಿ ತಲಾ ₹100 ಬೇಕಾಗಬಹುದು. ಈಗ ಸದ್ಯಕ್ಕೆ ಮಾಯಾಪುರದಲ್ಲಿ 20 ಮಂದಿ ಇದ್ದಾರೆ ಎಂದು ನನ್ನ ಭಾವನೆ. ಆದ್ರಿಂದ ಪೋಷಣೆಗೆ ₹2,000 ಬೇಕಾಗ್ತದೆ. ನಿನ್ನ ಯೋಜನೆಗಳು ಏನೆಂದು ಎಲ್ಲವನ್ನು ಅರಿಯಲು ನಾನು ಶಕ್ತನಲ್ಲ, ಆದ್ರೆ ಇದು ನನ್ನ ಸ್ಥೂಲವಾದ ಅಂದಾಜು ಅಂತ ಹೇಳಿ ಅವರು ಹೇಳ್ತಾರೆ. ನೀನೊಂದು ದೀರ್ಘ ಪತ್ರ ಬರೆದು ನನ್ಗೆ ವಿವರಣೆ ನೀಡಿದೀಯಾ, ಆದ್ರೆ ನಾನಿನ್ನು ನಿನ್ಗೆ ಆ ಪತ್ರವನ್ನು ಇನ್ನೂ ಓದ್ಲಿಲ್ಲ. ಸದ್ಯಕ್ಕೆ ಈ ನಿಯಮವನ್ನು ನೀನು ಅನುಸರಿಸು. ಹಣವನ್ನು ಅದರ ನಿಗದಿತ ಉದ್ದೇಶಕ್ಕಾಗಿ ಮಾತ್ರ ವೆಚ್ಚ ಮಾಡ್ಬೇಕು, ಆಗ ಲೆಕ್ಕ ಸ್ಪಷ್ಟವಾಗಿ ಇರ್ತದೆ ಅಂತ ಹೇಳ್ತಾರೆ. ಪ್ರಭುಪಾದರ ಇಂದಿನ ಪತ್ರದಿಂದ ಅವರಿಗೆ ತಮ್ಮ ಬಗ್ಗೆ ಅಸಮಾಧಾನವಾಗಿರಬಹುದು ಎಂದು ಭಾವಿಸಿ ಭವಾನಂದ ಮತ್ತು ಜಯಪತಕರು ಕೊಂಚ ಎದೆಗುಂದಿದ್ರು. ಆದ್ರೆ ಪ್ರಭುಪಾದರು ಅವರಲ್ಲಿ ಧೈರ್ಯ ತುಂಬುತ್ತಾರೆ. ನಾವು ನಿಷ್ಠೆಯಿಂದ ಕಷ್ಟಪಟ್ಟು ದುಡಿಯುತ್ತಿರುವುದನ್ನು ನನ್ಗೆ ಗೊತ್ತದು, ಆದ್ರೆ ಟೀಕಿಸುವುದು ನನ್ನ ಕೆಲಸ ಅಲ್ಲ. ಆದ್ರೆ ಸಂಸ್ಥೆಯ ಮುಖ್ಯಸ್ಥನಾಗಿ ಹಾಗೂ ನಿಮ್ಮ ಗುರುವಾಗಿ ನಿಮ್ಮಲ್ಲಿರುವ ಆ ದೋಷಗಳನ್ನು ಎತ್ತಿ ತೋರಿಸಬೇಕಾದದ್ದು ನನ್ನ ಕರ್ತವ್ಯ. ಚೈತನ್ಯ ಮಹಾಪ್ರಭುಗಳು ಸಹ ತಮ್ಮ ಗುರುವಿನ ಮುಂದೆ ದೋಷಿಯಾಗಿ ಅವರು ನಿಲ್ತಿದ್ರು. ಗುರುವಿನ ಮುಂದೆ ದೋಷಿಯಾಗಿ ನಿಲ್ಲುವುದು ಒಳ್ಳೆಯದೇ, ಏಕೆಂದ್ರೆ ಗುರುವು ಶಿಷ್ಯನನ್ನು ತಿದ್ದಲು ಇದೊಂದು ಅವಕಾಶ. ಆದ್ರೆ ತಾನು ಪರಿಪೂರ್ಣನೆಂದು ಶಿಷ್ಯ ಭಾವಿಸಿಬಿಟ್ರೆ ಅವನನ್ನು ತಿದ್ದುವ ಅವಕಾಶ ಅಲ್ಲಿ ತಪ್ಪಿ ಹೋಗ್ತದೆ. ಆದ್ರಿಂದ ನಾನು ದೋಷವನ್ನು ಎತ್ತಿ ತೋರಿಸಿದಾಗ ನೀವ್ಯಾರು ಬೇಸರಗೊಳ್ಬೇಕಂತ ಹೇಳಿಲ್ಲ, ಅದು ನನ್ನ ಆ ಕರ್ತವ್ಯ. ಶಿಷ್ಯರಲ್ಲಿ ಮತ್ತು ಪುತ್ರರಲ್ಲಿ ಇರುವ ದೋಷಗಳನ್ನು ಎತ್ತಿ ತೋರಿಸ್ಬೇಕು, ಆದ್ರಿಂದಲೇ ಅವರಿಗೆ ಶ್ರೇಯಸ್ಸು ಅಂತ ಚಾಣಕ್ಯ ಪಂಡಿತ ಕೂಡ ಹೇಳಿದ್ದಾನೆ. ಗುರುದಾಸನು ಅಧ್ಯಕ್ಷನು ಆ ದೆಹಲಿಯಲ್ಲಿದ್ದ ತೇಜಸ್ ಆರ್ಥಿಕ ತನಿಖಾಧಿಕಾರಿಯೂ ಆಗಿದ್ದ. ಆ ವೃಂದಾವನದ ಲೆಕ್ಕಪತ್ರಗಳನ್ನು ಸಹ ಪ್ರಭುಪಾದರು ಪರಿಶೀಲಿಸ್ತಾರೆ. ತೇಜಸ್ನ ಇತ್ತೀಚಿನ ಕೋರಿಕೆಯನ್ನು ಅನುಲಕ್ಷಿಸಿ ಅವರು ಉತ್ತರ ಬರೀತಾರೆ. ನಿನ್ನ ಕೋರಿಕೆಯಂತೆ ಆ ಚೆಕ್ಕುಗಳ ಪಟ್ಟಿಯನ್ನು ಕಳಿಸಿಕೊಡ್ತಿದ್ದೇನೆ, ಒಂದನ್ನು ಮಾತ್ರ ಕಳಿಸಿಲ್ಲ. ಅದು ಯಾವುದೆಂದ್ರೆ ವಿಗ್ರಹಗಳ ವಸ್ತ್ರಗಳನ್ನು ಹೊಲಿದುಕೊಟ್ಟದಕ್ಕಾಗಿ ವೃಂದಾವನದ ಲಲಿತ ಪ್ರಸಾದ್ ಎಂಬ ದರ್ಜಿಗೆ ಪಾವತ ಮಾಡಬೇಕಾಗಿರುವ 3,000 ಚೆಕ್ಕು. ಆ ವಿಗ್ರಹಗಳಿಗೆ ಸಂಬಂಧಿಸಿದ ಸರಂಜಾಮುಗಳನ್ನು ಗುರುದಾಸ ಮತ್ತು ಯಮುನಾ ಪ್ರತ್ಯೇಕವಾಗಿ ಸಂಗ್ರಹಿಸಿಕೊಳ್ಬೇಕು. ನೀನು ಕೋರಿರುವಂತೆ ಕಟ್ಟಡದ ನಿರ್ಮಾಣ ಹಣದಿಂದ ಅಲ್ಲ. ಜೊತೆಗೆ ವಿಗ್ರಹಗಳನ್ನು ವಸ್ತ್ರಗಳನ್ನು ನಮ್ಮ ಭಕ್ತರೇ ಸಿದ್ಧಪಡಿಸ್ಬೇಕು, ದರ್ಜಿಗಳಲ್ಲ ಅಂತ ನಾನು ಗುರುದಾಸನಿಗೆ ಈ ಹಿಂದೆಯೇ ಹೇಳಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಲೆಕ್ಕಪತ್ರಗಳಲ್ಲಿ ಗಂಭೀರ ಸ್ವರೂಪದ ದೋಷಗಳಿರುವುದು ಪ್ರಭುಪಾದರಿಗೆ ಗಮನಕ್ಕೆ ಬರ್ತದೆ. ಅವುಗಳನ್ನು ತೇಜಸ್ಸನಿಗೆ ತೋರಿಸಿಕೊಟ್ಟು ಸರಿಪಡಿಸ್ಲಿಕ್ಕೆ ಪ್ರಭುಪಾದರು ಈಗ ಬರೀತಾರೆ. ನನ್ನ ಚಕ್ಕ ಪುಸ್ತಕದ ಪ್ರಕಾರ 17,600 ಬರೆದ ಕೊನೆಯ ಚೆಕ್ಕಿನ ಬಳಿಕ ಕೇವಲ ₹18,745.81 ಮಾತ್ರ ಬಾಕಿ ಉಳಿದಿದೆ. ಆದ್ರೆ ನೀನು ಆ ₹1,03,313 ಮತ್ತು 64 ಬಾಕಿ ಇರುವುದಾಗಿ ಸೂಚಿಸಿದೆಯಾ? ಈ ವ್ಯತ್ಯಾಸ ಹೇಗೆ ಉಂಟಾಯಿತು? ಲೆಕ್ಕಪತ್ರಗಳ ಸಂಪೂರ್ಣ ಮಾಹಿತಿಯನ್ನು ನನಗೆ ಕಳಿಸಿಕೊಡು ಅಂತೇಳಿ ಪ್ರಭುಪಾದರಲ್ಲಿ ಹೇಳ್ತಾರೆ. 1974 ಜುಲೈ ವೇಳೆಗೆ ಕೃಷ್ಣ ಬಲರಾಮ ಮಂದಿರವು ಪ್ರಾರಂಭ ಉತ್ಸಾಹಕ್ಕೆ ಸಿದ್ಧರಾಗಿರುತ್ತದೆ ಎಂದು ಗುರುದಾಸ ಮತ್ತು ತೇಜಸ್
ಪ್ರಭುಪಾದರಿಗೆ ಆಶ್ವಾಸನೆಯನ್ನು ನೀಡ್ತಾರೆ. ಆಹ್ವಾನ ಪತ್ರಿಕೆಯ ವಿನ್ಯಾಸವನ್ನು ತಾವೇ ರೂಪಿಸಿದ ಪ್ರಭುಪಾದರು ಅವುಗಳನ್ನು ಮುದ್ರಿಸಿ ಪ್ರಮುಖ ವ್ಯಕ್ತಿಗಳಿಗೆ ಕಳಿಸಿಕೊಡ್ಬೇಕಂತ ಹೇಳ್ತಾರೆ. ಆ ಶ್ರೀಮತಿ ಮತ್ತು ಶ್ರೀ ಇವರಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪಕ ಆಚಾರ್ಯರು ಮತ್ತು ಸದಸ್ಯರು ಮಾಡುವ ವಿಜ್ಞಾಪನೆಗಳು. ಕೃಷ್ಣ ಬಲರಾಮ ಮಂದಿರದ ಪ್ರತಿಷ್ಠಾಪನಾ ಸಮಾರಂಭವು ಇದೇ ಆಗಸ್ಟ್ 8ರಿಂದ ಮತ್ತು 10ರವರೆಗೆ ನಡೆಯಲಿದೆ. ತಾವು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಸಂತೋಷಗೊಳಿಸಬೇಕೆಂದು ಕೋರುತ್ತೇವೆ ಅಂತ ಹೇಳಿ ಒಂದು ಕಾಗದ. ಅದರಲ್ಲಿ ಯಾರು? ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಸ್ಥಾಪಕಾಚಾರ್ಯ, ಗುರುದಾಸ ಅಧಿಕಾರಿ ಸ್ಥಳೀಯ ಅಧ್ಯಕ್ಷ, ಸುರಭಿದಾಸ ಅಧಿಕಾರಿ, ಅವರು ಕಾರ್ಯದರ್ಶಿ. 3 ತಿಂಗಳು ಮಾತ್ರ ಉಳಿದ್ರಿಂದ ಪ್ರಭುಪಾದರು ಮೇ ತಿಂಗಳಿಂದ ಅದನ್ನು ಜುಲೈವರೆಗೆ ಸಂಚರಿಸುವುದೆಂದು ಅಲ್ಲಿ ಯೋಜನೆ ಹಾಕಿಕೊಂಡು ದೆಹಲಿಯಿಂದ ವೃಂದಾವನಕ್ಕೆ ಹಣವನ್ನು ವರ್ಗಾಯಿಸಲು ಅನುಮತಿ ಕೊಟ್ಟು ಅವರು ಹೋಗ್ತಾರೆ. ನೋಡಿ, ಅವರು 3 ತಿಂಗಳಲ್ಲಿ ವೈಭವೋಪೇತವಾದ ಆರಂಭ ಉತ್ಸಾಹಕ್ಕೆ ಹಿಂದಿರುಗಳು ಇದ್ರು. ನೋಡಿ, ಅವರು ಅಲ್ಲಿ ಹಣಕಾಸಿನ ಲೆಕ್ಕಗಳನ್ನು ಎಷ್ಟು ಚೊಕ್ಕವಾಗಿ ಮಾಡಿ ಇಟ್ಟಿದ್ದಾರೆ. ಅದನ್ನು ಸರಿ ಇಲ್ಲದಿದ್ರು ಕೂಡ ಅದನ್ನು ಸರಿ ಹೀಗೆ ಮಾಡ್ಬೇಕು, ಅದನ್ನು ಹೀಗೆ ರೀತಿ ಮಾಡ್ಬೇಕು ಅಂತೇಳಿ ಶಿಷ್ಯರಿಗೆ ಅವರು ಹೇಳಿಕೊಡ್ತಾರೆ. ಇವತ್ತು ಯಾವುದು ಅಷ್ಟು ಪುಸ್ತಕ ಇದ್ದವರು ಯಾರಾದ್ರೂ ಇದ್ದೀರಾ? ಬರ್ತದೆ. ಈಗ ಚಾಪ್ಟರ್ 8 ಇಲ್ಲೊಂದು ದೇವಸ್ಥಾನವಿರಲಿ. ಈಗ 1 ನಿಮಿಷ, ಯಾರು ಓದ್ಲಿಕ್ಕೆ? ಚಿತ್ರಮೋಹಿನಿ ಮಾತಾಜಿ ಓದಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಮಾತಾಜಿ ಹಾ, ಓದ್ತೀನಿ. ಏನು ಬೇರೆ ಇಲ್ಲ, ಚಿತ್ರ ಮಾತಾಜಿ ಓದ್ತಾರೆ. ನೆಕ್ಸ್ಟ್ ನೀವು ಓದಿ. ಆಯ್ತು ಮಾತಾಜಿ. ಇಲ್ಲೊಂದು ದೇವಸ್ಥಾನವಿರಲಿ. ಯುರೋಪಿನಲ್ಲಿ ರೋಮ್ ಮತ್ತು ಜಿನೀವಾ ಶ್ರೀಲ ಪ್ರಭುಪಾದರ ಮೊದಲ 2 ನಿಲ್ದಾಣಗಳಾಗಿದ್ದವು. ಈ 2 ಸ್ಥಳಗಳಲ್ಲಿ ಭಕ್ತರು ಪ್ರಭುಪಾದರ ಪ್ರವಚನಗಳಿಗೆ ಮತ್ತು ಅವರ ಕೊಠಡಿಯಲ್ಲಿ ಪ್ರಮುಖ ಅತಿಥಿಗಳೊಂದಿಗೆ ಅವರ ಭೇಟಿಗೆ ಏರ್ಪಾಟು ಮಾಡಿದ್ದರು. ರೋಮಿನ ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಶೇರ್ ಮಾಡಿಲ್ಲ ಮಾತಾಜಿ ನೀವು. ಬರ್ಲಿಲ್ಲವಾ? ಓಕೆ ಇಲ್ಲ ಓಕೆ, ಮಾತಾಜಿ. ಆಯ್ತಾಯ್ತು. 1 ನಿಮಿಷ ಓದಿ ಮಾತಾಜಿ, ನೀವು ಓದಿ. ಸ್ಕ್ರೀನ್ ಹೋಯ್ತು ಮಾತಾಜಿ. ಹಾಕ್ತೇನೆ. ಬಂದಿದೆ ಹೊರಟಾಯ್ತು ಮಾತಾಜಿ. ಈಗ ಬಂತಲ್ಲ? ಬಂದಿದೆ ಮಾತಾಜಿ. ಓಕೆ, ಓದಿ ಮಾತಾಜಿ. ಓಕೆ ಮಾತಾಜಿ. ರೋಮಿನಲ್ಲಿದ್ದ ದೇವಾಲಯವು ಪಿಯಾಜಾ ಲೋದಿ ಬಳಿಯಲ್ಲಿದ್ದ ಜನಸಂದಣಿಯ ಪ್ರದೇಶದ ಒಂದು ಸಣ್ಣ ಮನೆಯಾಗಿತ್ತು. ಅಲ್ಲಿ ವಾಹನ ಸಂಚಾರವು ಅವ್ಯಾಹತವಾಗಿತ್ತು. ಅದರ ಗದ್ದಲವು ದೇವಾಲಯದಲ್ಲಿದ್ದ ಪ್ರಭುಪಾದರ ಕೊಠಡಿಗೂ ಹಾದು ಬರುತ್ತಿತ್ತು. ದೇವಾಲಯದ ಅಧ್ಯಕ್ಷನಾದ ಧನಂಜಯನು ಕ್ಷಮಾಪಣೆಯ ಧ್ವನಿಯಲ್ಲಿ ಹೇಳಿದನು, ವಾಹನ ಸಂಚಾರದ ಗದ್ದಲದಿಂದ ತಮಗೆ ತೀರಾ ತೊಂದರೆಯಾಗದೆಂದು ನಂಬುತ್ತೇನೆ. ಪ್ರಭುಪಾದರು ಉತ್ತರಿಸಿದರು, ಇಲ್ಲ, ಈ ಗದ್ದಲವು ಹಿತವಾಗಿದೆ. ಇದು ರೋಮಿನ ಮುಖ್ಯ ಭಾಗವೆಂಬುದನ್ನು ಈ ಗದ್ದಲವು ಸೂಚಿಸುತ್ತದೆ. ಇದು ನಮ್ಮ ಕೇಂದ್ರಕ್ಕೆ ಸೂಕ್ತವಾದ ಸ್ಥಳ. 500 ಮಂದಿ ಕುಳಿತುಕೊಳ್ಳಲೆಂದು ಕಟ್ಟಿದ್ದ ವಿಲ್ಲಾ ಬೋರ್ಗೀಸಿನ ಹೋಟೆಲ್ ಒಂದರ ಹಜಾರದಲ್ಲಿ ಪ್ರಭುಪಾದರು 1000ಕ್ಕೂ ಹೆಚ್ಚು ಸಂಖ್ಯೆಯ ಶ್ರೋತೃಗಳನ್ನು ಕುರಿತು ಪ್ರವಚನ ಮಾಡಿದರು. ಉತ್ಸಾಹಿಗಳಾಗಿದ್ದ ಇಟಾಲಿಯನ್ನರ ಸಭೆಯಿಂದ ಪ್ರಭುಪಾದರು ಹರ್ಷಗೊಂಡರು. ಆ ಇಟಾಲಿಯನ್ನರು ಪೋಪ್ ಅವರಿಂದ ಆಶೀರ್ವಾದ ಪಡೆಯಲು ಬಂದವರಂತೆ ವರ್ತಿಸಿದರು. ಅವರು ಧಾರ್ಮಿಕರಾಗಿದ್ದರು, ಆದರೆ ದೇವರ ಸೇವೆಯಲ್ಲಿ ಹೇಗೆ ತೊಡಗಬೇಕೆಂಬುದು ಅವರಿಗೆ ಸರಿಯಾಗಿ ಕಲಿಸಲಾಗಿರಲಿಲ್ಲ. ಅದೊಂದೇ ದೋಷವೆಂದು ಪ್ರಭುಪಾದರು ಹೇಳಿದರು. ಪ್ರಭುಪಾದರು ಪೋಪ್ ಅವರನ್ನು ಭೇಟಿಯಾಗಲು ಭಕ್ತರು ವ್ಯವಸ್ಥೆ ಮಾಡಿದ್ದರು, ಆದರೆ ಪೋಪ್ ಅವರ ಆರೋಗ್ಯ ಸರಿಯಿರಲಿಲ್ಲ. ಆದ್ದರಿಂದ ಪ್ರಭುಪಾದರು ಕ್ರಿಶ್ಚಿಯನ್ನರಲ್ಲದವರೊಂದಿಗೆ ಸಂಪರ್ಕದ ಹೊಣೆಗಾರಿಕೆ ಹೊಂದಿದ್ದ ಕಾರ್ಡಿನಲ್
ಪಿಗ್ನಿ ಡೋಲಿ ಅವರನ್ನು ಭೇಟಿಯಾದರು. ಸ್ಕ್ರೀನ್ ಮೇಲೆ ಮಾಡಿ. ಜಿನೀವಾಗೆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪ್ರಭುಪಾದರು ಮತ್ತು ಅವರ ಕಾರ್ಯದರ್ಶಿಗಳು ಹಿಮಚ್ಛಾದಿತ ಆಲ್ಪ್ಸ್ ಪರ್ವತ ಶ್ರೇಣಿಗಳನ್ನು ವೀಕ್ಷಿಸಿದರು. ಆಲ್ಪ್ಸ್ ಪರ್ವತದ ಶಿಖರಗಳ ಮೇಲೆ ವಿಮಾನ ಹಾರುತ್ತಿದ್ದಾಗ ಪ್ರಭುಪಾದರು ಹೇಳಿದರು, ಇದು ತುಂಬಾ ಅಪಾಯದ ಜಾಗ. ಅನೇಕ ವಿಮಾನಗಳು ಇಲ್ಲಿ ಅಪಘಾತಕ್ಕೀಡಾಗಿ ಉರುಳಿ ಬಿದ್ದಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಅವ್ರು ನೆಕ್ಸ್ಟ್ ಓದಿ. ಇಲ್ಲ ಮಾತಾಜಿ, ಓದ್ತೀನಿ. ಓಪನ್ ಓದಿ. ಆಗ್ಲಿಲ್ಲ ಅದಕ್ಕೆ. ಜಿನೀವಾದಲ್ಲಿ ಎಲ್ಲಿಂದ ಅಲ್ವ ಮಾತಾಜಿ? ಹೌದು. ಜಿನೀವಾದಲ್ಲಿ ಮೇಯರ್ ಅವರು ಪ್ರಭುಪಾದರಿಗೆ ಒಂದು ಅಧಿಕೃತ ಸ್ವಾಗತವನ್ನು ಏರ್ಪಡಿಸಿದ್ದರು. ರಾಜತಾಂತ್ರಿಕ ಸದಾಚಾರದಂತೆ ಎಲ್ಲವೂ ಸುಗಮವಾಗಿ ನಡೆಯಿತು. ಅನಂತರ ಮೇಯರ್ ಅವರು ಬಿಚ್ಚು ಮನಸ್ಸಿನಿಂದ ಪ್ರಭುಪಾದರನ್ನು ಕೇಳಿದರು. ಎಲ್ಲರೂ ನೀವು ಹೇಳಿದಂತೆ ಪರಿವರ್ತಿತರಾದರೆ ಆರ್ಥಿಕ ಸ್ಥಿತಿಗತಿಗೆ ಅಪಾಯವಲ್ಲವೇ? ಪ್ರಭುಪಾದರು ಆ ಅಭಿಪ್ರಾಯವನ್ನು ಒಪ್ಪಲಿಲ್ಲ. ಹೈದರಾಬಾದಿನಲ್ಲಿ ಪತ್ರಿಕಾ ವರದಿಗಾರರಿಗೆ ಹೇಳಿದ ಮಾತನ್ನೇ ಪ್ರಭುಪಾದರು ಇಲ್ಲೂ ಉಲ್ಲೇಖಿಸಿದರು. ಅನ್ಮಾದ್ ಭವಂತಿ ಭೂವಾನಿ. ಅನ್ನಾದ್, ಇದು ಕಾಣಿಸ್ತಾ ಇರ್ಲಿಲ್ಲ ಮಾತಾಜಿ, ತಪ್ಪಾಯ್ತು. ಅನ್ನಾದ್ ಭವಂತಿ ಭೂತಾನಿ. ಮಳೆಯು ಧಾನ್ಯವನ್ನು ಉತ್ಪಾದಿಸುತ್ತದೆ ಮತ್ತು ಆ ಮಳೆಯನ್ನು ವಿಷ್ಣುವಿಗಾಗಿ ಮಾಡಿದ ಯಜ್ಞವೂ ಉತ್ಪಾದಿಸುತ್ತದೆ. ಪ್ರಭುಪಾದರು ಸಲಹೆ ನೀಡಿದರು, ಜನ ತಮ್ಮ ಸ್ವಂತ ಭೂಮಿಯಲ್ಲಿ ತಾವೇ ಬೇಸಾಯ ಮಾಡಿದರೆ ಮತ್ತು ಹಸುಗಳನ್ನು ಸಾಕಿದರೆ ಅವರಿಗೆ ಆರ್ಥಿಕ ಸಮಸ್ಯೆಗಳೇ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಭಕ್ತರು ಸಮಾಜದೊಳಗೆ ಎಲ್ಲ ರೀತಿಯ ಕೆಲಸಗಳಲ್ಲೂ ತೊಡಗಬಹುದು. ನಿಜ ಹೇಳಬೇಕೆಂದರೆ ದೈವ ಪ್ರಜ್ಞೆಯ ನಿಯಮಗಳ ಆಧಾರದ ಮೇಲೆ ಸಮಾಜವನ್ನು ಹೇಗೆ ಸಂಘಟಿಸಬೇಕೆಂಬುದನ್ನು ಅವರು ಕಲಿಸಬಹುದು. ಮೇಲೆ ಮಾಡಿ ಮಾತಾಡಿ. ದೇವಾಲಯಕ್ಕೆ ಹಿಂದಿರುಗುವಾಗ ಪ್ರಭುಪಾದರು ಕೇಳಿದರು, ನಾನು ಕೊಟ್ಟ ಉತ್ತರಗಳು ಸರಿ ಇದ್ದವೇ? ಮೇಯರ್ ಅವರು ಭಕ್ತರನ್ನು ಭಿಕ್ಷುಕರೆಂದು ಕಾಣುತ್ತಿದ್ದಾರೆಂದು ನನಗನ್ನಿಸಿತು ಎಂದು ಭಕ್ತನೊಬ್ಬನು ಉತ್ತರಿಸಿದನು. ಪ್ರಭುಪಾದರು ಹೇಳಿದರು, ಆದ್ದರಿಂದಲೇ ನಾನವರಿಗೆ ಬೇಸಾಯದ ಬಗ್ಗೆ ಹೇಳಿದೆ. ನಾವು ಭಿಕ್ಷುಕರಲ್ಲ, ನಾವು ಅತ್ಯುನ್ನತ ಜ್ಞಾನವನ್ನು ಕೊಡುತ್ತಿದ್ದೇವೆ. ನಾನವರಿಗೆ ಅತ್ಯುನ್ನತ ಜ್ಞಾನವಾದ ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೊಟ್ಟೆ. ನಮಗೆ ಕೊಡಲು ಅವರ ಬಳಿ ಏನೂ ಇರಲಿಲ್ಲ. ಆದ್ದರಿಂದ ಯಾರು ಭಿಕ್ಷುಕರು? ಜಿನೀವಾದಲ್ಲಿದ್ದ ಸಂಯುಕ್ತ ರಾಷ್ಟ್ರಗಳ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಪ್ರವಚನ ನೀಡಲು ಬಂದ ಆಹ್ವಾನವನ್ನು ಪ್ರಭುಪಾದರು ಅಂಗೀಕರಿಸಿದರು. ಹಾಗೆಯೇ ಇಂಡಾಲಜಿಸ್ಟ್ ಜೀನ್ ಹರ್ಬರ್ಟ್ ಮತ್ತು ಹಲವು ವಿಜ್ಞಾನಿಗಳನ್ನು ಮತ್ತು ಪ್ರಾಧ್ಯಾಪಕರನ್ನು ಅವರು ದೇವಾಲಯದಲ್ಲಿ ಭೇಟಿಯಾದರು. ಪ್ರಭುಪಾದರ ಪ್ರಮುಖ ಶಿಷ್ಯರಲ್ಲೊಬ್ಬನಾಗಿದ್ದ ಕರಂದರನು ಪ್ರಭುಪಾದರನ್ನು ಭೇಟಿಯಾಗಲು ಜಿನೀವಾಗೆ ಬಂದನು. ಕರಂದರನು 4 ತಿಂಗಳ ಹಿಂದೆ ಆಂದೋಲನವನ್ನು ತ್ಯಜಿಸಿ ಹೋಗಿದ್ದನು. 4 ನಿಯಂತ್ರಕ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅವನಿಗೆ ಸಾಧ್ಯವಾಗಿರಲಿಲ್ಲ. ಅಲ್ಲಿಯವರೆಗೆ ಅವನು ಅಮೆರಿಕಾದಲ್ಲಿ ಇಸ್ಕಾನ್ ಪ್ರಮುಖ ನಿರ್ವಾಹಕನಾಗಿದ್ದನು. ದಾಯ್ ನಿಪ್ಪಾನ್ ಮುದ್ರಕರೊಂದಿಗೆ ವ್ಯವಹರಿಸಲು, ಪುಸ್ತಕಗಳ ವಿತರಣೆಯನ್ನು ನೋಡಿಕೊಳ್ಳಲು ಮತ್ತು ಅಮೆರಿಕದ ಎಲ್ಲ ದೇವಾಲಯಗಳಿಂದ ಧನ ಸಂಗ್ರಹ ಮಾಡಲು ಪ್ರಭುಪಾದರು ಅವನ ಮೇಲೆ ತುಂಬಾ ಅವಲಂಬಿಸಿದ್ದರು. ಬಿಟ್ಟು ಹೋದ ಮೇಲೆ ಕರಂದರನಿಗೆ ಪಶ್ಚಾತ್ತಾಪವಾಗಿತ್ತು. ಅವನ ಹೃದಯ ಪರಿವರ್ತಿತವಾಯಿತು. ತಾನು ಹಿಂದಿರುಗಿ ಬಂದು ಪ್ರಭುಪಾದರ ಚರಣ ಕಮಲಗಳಿಗೆ ಶರಣಾಗತನಾಗಲು ಬಯಸುವುದಾಗಿ ಅವನು ಪ್ರಭುಪಾದರಿಗೆ ತಂತಿ ಕಳಿಸಿದ್ದನು. ಶ್ರೀಲ ಪ್ರಭುಪಾದರು ಅವನನ್ನು ಹಿಂತಿರುಗಲು ಸ್ವಾಗತಿಸಿದ್ದರು. ಆದ್ದರಿಂದ ಅವನು ಕೂಡಲೇ ವಿಮಾನದಲ್ಲಿ ಜಿನೀವಾಗೆ ಬಂದಿದ್ದನು. ಮೇಲೆ ಮಾಡಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಆಯ್ತು ಮಾತಾಜಿ. ಕರಂದರೊಬ್ಬರೊಂದಿಗೆ ಕೆಲವು ಗಂಟೆಗಳ ಕಾಲ ಮಾತನಾಡಿದ ಬಳಿಕ ಭಾರತದಲ್ಲಿ GBC ಜವಾಬ್ದಾರಿಗಳನ್ನು ನಿರ್ವಹಿಸಲು ಇವನೇ
ತಕ್ಕ ವ್ಯಕ್ತಿ ಎಂದು ಪ್ರಭುಪಾದರು ನಿರ್ಧರಿಸಿದರು. ಅವನು ಮುಂಬೈಯಲ್ಲಿನ ತನ್ನ ಕೇಂದ್ರದ ಕಚೇರಿಗಳನ್ನು ಸ್ಥಾಪಿಸಿಕೊಳ್ಳಬೇಕು ಮತ್ತು ಪೊಲೀಸರಿಂದ NOC ಪಡೆಯಲು ಭಕ್ತರಿಗೆ ನೆರವಾಗಬೇಕು. ಪ್ರಭುಪಾದರ ಮಟ್ಟಿಗೆ ಅದೊಂದು ದಿಟ್ಟ ನಡತೆಯಾಗಿತ್ತು ಮತ್ತು ತಮ್ಮ ಶಿಕ್ಷಣದಲ್ಲಿ ಅವರಿಗಿದ್ದ ವಿಶ್ವಾಸ ಮತ್ತು ಭಾರತದಲ್ಲಿ ಕೃಷ್ಣ ಪ್ರಜ್ಞೆಯ ಮುಖಂಡನೊಬ್ಬನ ತುರ್ತು ಅಗತ್ಯ ಅವರ ಈ ಕಡೆಗೆ ಆಧಾರವಾಗಿದ್ದವು. ಅವರು ತಮ್ಮ ಕಾರ್ಯದರ್ಶಿಗಳಿಗೆ ಹೇಳಿ ಕೂಡಲೇ ಒಂದು ಪತ್ರವನ್ನು ಬೆರಳಚ್ಚು ಮಾಡಿಸಿ ಅದನ್ನು ಹೈದರಾಬಾದ್, ಮುಂಬೈ, ಕಲ್ಕತ್ತಾ, ಮಾಯಾಪುರ, ದೆಹಲಿ ಮತ್ತು ಬೃಂದಾವನದ ದೇವಾಲಯಗಳಲ್ಲಿ ಮುಖಂಡರಿಗೆ ಕಳಿಸಿಕೊಟ್ಟರು. ಆ ಪತ್ರದಲ್ಲಿ ಭಾರತದ ಹೊಸ JBC ಯಾಗಿ ಕರಂದರನ್ನು ನಾವು ನೇಮಿಸುವುದನ್ನು ಪ್ರಭುಪಾದರು ಅಧಿಕೃತವಾಗಿ ಘೋಷಿಸಿದರು. ಅವರು ಬರೆದಿದ್ದರು, ಇದು ನನಗೆ ತುಂಬಾ ಸಮಾಧಾನ ತಂದಿದೆ. ದಯವಿಟ್ಟು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಿ ಮತ್ತು ಭಾರತದ ಜನರಲ್ಲಿ ಕೃಷ್ಣ ಪ್ರಜ್ಞೆ ತುಂಬುವ ತಮ್ಮ ಉದ್ದೇಶವನ್ನು ಪ್ರಗತಿಗಾಗಿ ಅವನೊಂದಿಗೆ ಒಟ್ಟುಗೂಡಿ ದುಡಿಯಿರಿ. ಪ್ಯಾರಿಸ್, ಜೂನ್ 8. ಪ್ಯಾರಿಸ್ಸಿನ ಲಾ ಸಾಲ್ ಪ್ಲೇಯಲ್ನಲ್ಲಿ ಪ್ರಭುಪಾದರ ಆಗಮನಕ್ಕಾಗಿ ವೇದಿಕೆಯ ಮೇಲೆ 50 ಮಂದಿ ಭಕ್ತರು ಹಾಗೂ ಸಭಾಂಗಣದಲ್ಲಿದ್ದ 2500 ಮಂದಿ ಶ್ರೋತೃಗಳು ಕಾಯುತ್ತಿದ್ದರು. ಕೀರ್ತನೆಯ ಬಳಿಕ ಪ್ರಭುಪಾದರು ತಮ್ಮ ಪ್ರವಚನವನ್ನು ಪ್ರಾರಂಭಿಸಿದರು. ಮೊದಲಿಗೆ ಭಕ್ತನೊಬ್ಬನಿಂದ ಬೈಬಲಿನ ಸೇಂಟ್ ಜಾನ್ ದಿವ್ಯವಾಣಿಯಿಂದ ತನ್ನ ಈ ವಾಕ್ಯಗಳನ್ನು ಓದಿಸಿದರು. ಪ್ರಾರಂಭದಲ್ಲಿದ್ದದ್ದು ಒಂದು ಪದ ಮತ್ತು ಆ ಪದ ಭಗವಂತನ ಅನಂತ ಪ್ರಭುಪಾದರ ಒಂದು ದಿವ್ಯ ಶಬ್ದವಾದ ಭಗವಂತನ ಪುಣ್ಯನಾಮವನ್ನು ಹೊಂದಿರುವ ಶಕ್ತಿಯನ್ನು ಕುರಿತು ಮಾತನಾಡಿದರು. ಶ್ರೋತೃಗಳಲ್ಲಿದ್ದ ಬಹುತೇಕ ಮಂದಿ ತೊಂದರೆ ಮಾಡಲೆಂದೇ ಅವರಲ್ಲಿಗೆ ಬಂದಿದ್ದರು. ಶೀಲ ಪ್ರಭುಪಾದರು ಕೊಟ್ಟ ಒಂದು ಹೋಲಿಕೆಯಿಂದ ಅವರು ಪ್ರಜ್ಞರಾಗಿದ್ದರು. ಭೌತಿಕ ಪ್ರಪಂಚದಲ್ಲಿರುವ ಬದ್ಧಾತ್ಮನ ಸ್ಥಿತಿಯನ್ನು ಪ್ರಭುಪಾದರು ರಾಜ್ಯದ ಶಾಸನಗಳ ಭಂಗ ಮಾಡಿದ ನಾಗರಿಕರು ಪಡೆಯುವ ಶಿಕ್ಷೆಗೆ ಹೋಲಿಸಿದರು. ಅವಿಧೇಯರಾದ ನಾಗರಿಕರು ಶಿಕ್ಷೆಗೊಳಗಾಗುತ್ತಾರೆಂದು ಪ್ರಭುಪಾದರು ಹೇಳಿದ ಕೂಡಲೇ ವಿದ್ಯಾರ್ಥಿಗಳು ಅವಹೇಳನ ಮಾಡಿ ಕೂಗಾಡತೊಡಗಿದರು. ಪ್ರಭುಪಾದರು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಅವರ ಶಿಷ್ಯೆಯಾದ ಜ್ಯೋತಿರ್ಮಯಿ ದೇವಿದಾಸಿ ಅವರು ಪ್ರತಿ ವಾಕ್ಯವನ್ನು ಫ್ರೆಂಚ್ ಭಾಷೆಗಳಲ್ಲಿ ಅನುವಾದಿಸಿ ಮೈಕಿನಲ್ಲಿ ಹೇಳುತ್ತಿದ್ದಳು. ವಿದ್ಯಾರ್ಥಿಗಳು ಕೂಗಾಡತೊಡಗಿದಾಗ ಪ್ರಭುಪಾದರು ಜ್ಯೋತಿರ್ಮಯಿ ಕಡೆಗೆ ತಿರುಗಿ ಅವರು ಹೇಳುತ್ತಿರುವುದೆಲ್ಲವನ್ನು ಎಂದು ಕೇಳಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಗೀತಾ ಆರ್ಕೋಡಿಕಲ್ ಓದಿ. ಇಲ್ಲಿಂದ ಮಾತಾಜಿ. ಅವಳು ಉತ್ತರಿಸಿದಳು, ನೀವು ಕೊಟ್ಟ ಉದಾಹರಣೆಯಿಂದ ಅವರಿಗೆ ಅಸಮಾಧಾನವಾಗಿದೆ. ಅವರು ಇಲ್ಲಿನ ಸರ್ಕಾರವನ್ನು ಇಷ್ಟಪಡುವುದಿಲ್ಲ. ಬಳಿಕ ಪ್ರಭುಪಾದರು ಸವಾಲುಗಾರರನ್ನು ಕುರಿತು ಹೇಳಿದರು, ಇದು ನಿಮಗೆ ಇಷ್ಟವಾಗದಿರಬಹುದು, ಆದರೆ ನಿಜ ಸಂಗತಿ ಏನೆಂದರೆ ನೀನು ಕಾನೂನು ಭಂಗ ಮಾಡಿದರೆ ಶಿಕ್ಷೆಗೆ ಒಳಗಾಗುವುದು ಖಂಡಿತ. ಅವರು ನಿರಂಕುಶ ಶಾಸನವಾದ ಕರ್ಮ ನಿಯಮದ ಬಗ್ಗೆ ಹೇಳುತ್ತಿದ್ದರು, ಆದರೆ ವಿದ್ಯಾರ್ಥಿಗಳು ಅದನ್ನು ರಾಜಕೀಯದ ಅರ್ಥದಲ್ಲಿ ಗ್ರಹಿಸುತ್ತಿದ್ದರು. ಅವರು ಪ್ರಭುಪಾದರ ವಿರುದ್ಧ ಕೂಗಾಟವನ್ನು ಮುಂದುವರಿಸಿದರು. ಒಬ್ಬನು ದಿಗ್ಗನೆ ಎದ್ದು ನಿಂತು ಫ್ರೆಂಚ್ ಭಾಷೆಯಲ್ಲಿ ಕಿರುಚಿದನು, ನೀವು ಆಧ್ಯಾತ್ಮಿಕ ವಿಚಾರಗಳನ್ನೇ ಹೇಳುತ್ತಿರಬಹುದು, ಆದರೆ ನಾನಂತೂ ಹೀಗೆ ಸಿಂಹಾಸನದ ಮೇಲೆ ಕುಳಿತು ಎಲ್ಲರೂ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬೇಕೆಂದು ಒತ್ತಾಯಿಸುತ್ತಿರಲಿಲ್ಲ. ಅವನ ಮಾತಿಗೆ ಶ್ರೋತೃಗಳು ಮೇಲೆ ಮಾಡ್ಬೇಕು ಮಾತಾಜಿ, ಮೇಲೆ ಮಾಡಿ. ಮಾತಿಗೆ ಶ್ರೋತೃಗಳು ಚಪ್ಪಾಳೆ ತಟ್ಟಿ ಶಿಲ್ಲೆ ಹಾಕತೊಡಗಿದರು. ಬಳಿಕ ಪಾರ್ಟೆರೆ 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 ಎಂದು ಉದ್ಗರಿಸಲು ತೊಡಗಿದರು. ಪ್ರಭುಪಾದರು ಮತ್ತೆ ಅನುವಾದಕ್ಕಾಗಿ ಕೇಳಿದರು. ಜ್ಯೋತಿರ್ಮಯ ಅವರಿಗೆ ಹೇಳಿದಳು, ಕೆಳಗಿಳಿಯಿರಿ ಎಂದು ಕೂಗುತ್ತಿದ್ದಾರೆ. ಸವಾಲನ್ನು ಎದುರಿಸಿ ಪ್ರಭುಪಾದರು ದೃಢವಾದ ಮಾತುಗಳಲ್ಲಿ ಹೇಳಿದರು, ನಾನು ನೆಲದ ಮೇಲೆ ಕುಳಿತೇ ಮಾತಾಡಬಹುದಿತ್ತು, ಆದರೆ ಅದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗಲು ಸಾಧ್ಯತೆ ಏನಿಲ್ಲ. ದೈವ ಪ್ರಜ್ಞೆಯ ವಿಜ್ಞಾನವು ನಿಮಗೂ ತಿಳಿದಿದ್ದರೆ
ಆಗ ನೀವು ಸಹ ವ್ಯಾಸಾಸನದ ಮೇಲೆ ಕೂರಲು ಸಮರ್ಥರಾಗುತ್ತಿದ್ದೀರಿ. ಆಗ ಜನ ನಿಮ್ಮ ಪಾದಗಳಿಗೂ ಬಗ್ಗಿ ನಮಸ್ಕರಿಸುತ್ತಾರೆ. ಪ್ರಭುಪಾದರ ದೃಢವಾದ ಉತ್ತರದಿಂದ ಸಭಾಂಗಣದಲ್ಲಿ ನಿಶ್ಶಬ್ದ ನೆಲೆಸಿತು. ಅವರ ಉತ್ತರದಿಂದ ಸವಾಲುಗಾರರಿಗೆ ಸಮಾಧಾನವಾದಂತಿತ್ತು. ಹಠಾತ್ತನೆ ಒಬ್ಬ ಕಪ್ಪು ಮನುಷ್ಯನು ವೇದಿಕೆಯ ಮೇಲೇರಿ ಸಭಾಂಗಣದ ಶ್ರೋತೃಗಳನ್ನು ಉದ್ದೇಶಿಸಿ ಮಾತನಾಡತೊಡಗಿದನು. ಅವನು ಪ್ರಾರಂಭದಲ್ಲಿ ಪ್ರಭುಪಾದರನ್ನು ಮತ್ತು ಅವರ ಭಕ್ತರನ್ನು ಬೆಂಬಲಿಸಿ ಮಾತಾಡಿದನು, ಆದರೆ ಆ ಬಳಿಕ ಅವರನ್ನು ವಿರೋಧಿಸಿ ಮಾತಿಗೆ ತೊಡಗಿದನು. ಕೊನೆಗೆ ಅಸಂಬದ್ಧ ಪ್ರಲಾಪದಲ್ಲಿ ತೊಡಗಿದನು. ಪ್ರಭುಪಾದರು ವೇದಿಕೆಯ ಮೇಲಿದ್ದ ಶಿಷ್ಯರಿಗೆ ಕೀರ್ತನೆ ಪ್ರಾರಂಭಿಸಿ ಎಂದರು. ಭಕ್ತರು ಮೃದಂಗ ಮತ್ತು ಕರತಾಳಗಳೊಂದಿಗೆ ಎದ್ದು ನಿಂತು ಭರ್ಜರಿ ಕೀರ್ತನೆ ಪ್ರಾರಂಭಿಸಿದರು. ಸಭಾಂಗಣದಲ್ಲಿದ್ದ ಬಹುಪಾಲು ಜನ ಸಹ ಕೀರ್ತನೆಯಲ್ಲಿ ಸೇರಿಕೊಂಡರು ಮತ್ತು ಪ್ರತಿಭಟನೆಯು ತಣ್ಣಗಾಯಿತು. ಈ ಕೋಲಾಹಲದ ದೃಶ್ಯದ ಬಳಿಕ ದೇವಾಲಯಕ್ಕೆ ಕಾರಿನಲ್ಲಿ ಹಿಂತಿರುಗುತ್ತಿರುವಾಗ ಪ್ರಭುಪಾದರು ಹೇಳಿದರು, ಇನ್ನು ಮುಂದೆ ಸಾರ್ವಜನಿಕ ಸಭೆಗಳಲ್ಲಿ ನೀವು ನನಗೆ ಕುಳಿತುಕೊಳ್ಳಲು ವ್ಯಾಸಾಸನ ತರಬೇಡಿ. ಒಂದು ಸಾಧಾರಣ ಮೆತ್ತನೆಯನ್ನಿಡಿ ಸಾಕು. ಬಾರಿ ಅಲ್ಲಿ ಒಂದು ಲೈನ್ ಇಲ್ಲ ಮಾತಾಜಿ. ಒಂದು ಸಾಧಾರಣ ಮೆತ್ತೆಯನ್ನಿಡಿ ಸಾಕು. ಮತ್ತೊಂದು ಬಾರಿ ಮತ್ತೆ ಒಂದು ಲೈನ್ ಇಲ್ಲ. ಓಕೆ. ಭಾರಿ ಸಂಖ್ಯೆಯ ಸ್ತೋತ್ರಗಳಿಗೆ ತತ್ವಜ್ಞಾನವನ್ನು ವಿವರಿಸುವುದರಿಂದ ಪ್ರಯೋಜನವಿಲ್ಲವೆಂದು ಸಹ ಪ್ರಭುಪಾದರಿಗೆ ಅನಿಸಿತು. ಅಲ್ಲಿಂದ ಆಚೆಗೆ ಪ್ಯಾರಿಸ್ನಲ್ಲಿ ಅವರು ಉಳಿದುಕೊಂಡಿದ್ದಷ್ಟು ದಿನವೂ ಅವರು ನಿಜಕ್ಕೂ ಆಸಕ್ತಿ ಹೊಂದಿದ್ದ ಸಣ್ಣ ಸಣ್ಣ ಗುಂಪುಗಳಿಗೆ ಪ್ರವಚನ ನೀಡುತ್ತಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದಿ. ಪಾರ್ಕ್ ಫ್ರಂಟ್, ಜೂನ್ 18. ಪ್ರಭುಪಾದರು ಆಗಮಿಸಿದಾಗ ಹಂಸದೂತ ಮತ್ತು ಇತರ ಭಕ್ತರ ದೊಡ್ಡ ಸಮೂಹವು 20 ಕಾರುಗಳು ಮತ್ತು ವ್ಯಾನುಗಳಲ್ಲಿ ಮೆರವಣಿಗೆ ಹೊರಟು ನಗರದ ದೇವಾಲಯದಲ್ಲಿ ಸ್ಟ್ಯಾನ್ ರೇಟರ್ ಶೋ ಎಂಬ ಬೆಟ್ಟದ ಮೇಲಿನ ಕೋಟೆಯ ಮನೆಯಲ್ಲಿದ್ದ ಇಸ್ಕಾನ್ನ ಕೇಂದ್ರಕ್ಕೆ ಅವರನ್ನು ಹಿಂಬಾಲಿಸಿತು. ಶ್ರೀಲ ಪ್ರಭುಪಾದರು ಹೇಳಿದರು, ಜರ್ಮನಿಯ ಹಳ್ಳಿಯೊಂದರಲ್ಲಿ ಮೃದಂಗದ ಶಬ್ದ ಕೇಳಿ ತನ್ನ ಹೃದಯವು ಸಂತೋಷಗೊಂಡಿದೆ. ಒಬ್ಬ ಭಕ್ತನು ಪ್ರಭುಪಾದರಿಗೆ ಕ್ಲಾಸ್ ಅನ್ನು ತೋರಿಸಿದನು. ವಿಶಾಲವಾದ 2 ಮಹಡಿ ಎತ್ತರವಿದ್ದ ಆಜಾರವೇ ಕಟ್ಟಡದ ಕೇಂದ್ರ ಸ್ಥಳವಾಗಿತ್ತು. 2ನೆಯ ಮಹಡಿಯಲ್ಲಿದ್ದ ಗ್ಯಾಲರಿಯಿಂದ ಕೆಳಗಿನ ಆಜಾರವು ಕಾಣುತ್ತಿತ್ತು. ಗ್ಯಾಲರಿಯಿಂದ ಪ್ರಭುಪಾದರ ಕೊಠಡಿಗೆ ದಾರಿ ಇತ್ತು. ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿದ್ದಾಗ ಜರ್ಮನಿಯ ಹಾಗೂ ಡ್ಯಾಮ್ಗಳ ಕೇಂದ್ರಗಳಿಂದ ಬಂದಿದ್ದ ಭಕ್ತರು ಆಜಾರದಲ್ಲಿ ಸೇರಿ ಒಂದು ಉತ್ಸಾಹಭರಿತ ಕೀರ್ತನೆ ನಡೆಸಿದರು. ಅರ್ಧ ಗಂಟೆಯ ಬಳಿಕ ಹಂಸದೂತನು ಗ್ಯಾಲರಿಯ ಕಟ್ಟಕಡೆಯ ಬಳಿ ಬಂದು ಭಕ್ತರನ್ನು ಪ್ರಭುಪಾದರ ಕೊಠಡಿಗೆ ಬರಲು ಸಜ್ಞೆ ಮಾಡಿದನು. ಭಕ್ತರು ಪ್ರಭುಪಾದರ ಕೊಠಡಿಯಲ್ಲಿ ಕಷ್ಟಪಟ್ಟು ತುಂಬಿಕೊಂಡರು. ಕೆಲವರು ಆಜಾರದಲ್ಲೇ ನಿಂತು ನೋಡತೊಡಗಿದರು. ಪ್ರಭುಪಾದರು ನಿರಂತಕದಿಂದ ಕೂತು ಅನೌಪಚಾರಿಕವಾಗಿ ಮಾತನಾಡಿದರು. ಅವರೆಂದರು, ನಾನು ನನ್ನ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದಿದ್ದೇನೆ. ಸೋಮಾರಿಯಾಗಿ ಕೂರುವುದನ್ನು ನಾನೆಂದೂ ಇಷ್ಟಪಡಲಿಲ್ಲ. ಆದ್ದರಿಂದ ಕೃಷ್ಣನ ಸೇವೆಯಲ್ಲಿ ಸದಾ ತೊಡಗಿರುವುದೇ ಭಕ್ತಿ ಸೇವೆಯ ಅರ್ಥ. ಕಲ್ಕತ್ತಾದಲ್ಲಿರುವ ಸೇವಕರಂತಲ್ಲ, ಅವರಿಗೆ ಅವರ ಯಜಮಾನರು ಏನಾದರೂ ಕೆಲಸ ಹೇಳಿದರೆ ಅವರು ಡೌಲ್ ಹೌಸಿ ಉದ್ಯಾನವನಕ್ಕೆ ಹೋಗಿ ದಿನವಿಡೀ ನಿದ್ದೆ ಮಾಡುತ್ತಾರೆ. ಕೊನೆಗೆ ಅವರು ತಡವಾಗಿ ಹಿಂದಿರುಗಿದಾಗ ಅವರ ಯಜಮಾನನು ದಿನವೆಲ್ಲ ಎಲ್ಲಿದ್ದೀರಿ ಎಂದು ಕೇಳುತ್ತಾನೆ. ನಾವು ತಮಗಾಗಿ ಕೆಲಸದಲ್ಲಿ ತೊಡಗಿದೆವು ಎಂದು ಅವರು ಉತ್ತರಿಸುತ್ತಾರೆ. ಭಕ್ತಿ ಸೇವೆ ಎಂದರೆ ಹಾಗಲ್ಲ, ತಿಳಿಯಿತಷ್ಟೇ. ಪ್ರಭುಪಾದರು ನಕ್ಕರು. ಎಲ್ಲ ಭಕ್ತರು ಸಹ ನಕ್ಕರು. ಆದರೆ ಅವರಲ್ಲಿ ಬಹುಮಂದಿಗೆ ಇಂಗ್ಲಿಷ್ ಅಷ್ಟಾಗಿ ಅರ್ಥವಾಗುತ್ತಿರಲಿಲ್ಲ. ಬಳಿಕ ಪ್ರಭುಪಾದರು, ನನ್ನ ಹೆಸರು ಎಲ್ಲಾ ಹಳ್ಳಿ ಪಟ್ಟಣಗಳಲ್ಲಿ ಕೇಳಿ ಬರುತ್ತದೆ ಎಂಬ ಚೈತನ್ಯ ಮಹಾಪ್ರಭುಗಳ ಭವಿಷ್ಯವಾಣಿಯನ್ನು ಉಲ್ಲೇಖಿಸಿ ಜರ್ಮನಿಯ ಹಳ್ಳಿಗಳಲ್ಲಿ ಭಕ್ತರು ನಡೆಸುತ್ತಿರುವ ಕೀರ್ತನೆಯಿಂದ ಆ ಭವಿಷ್ಯವಾಣಿಯು ಈಡೇರಿದಂತಾಗಿದೆ ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಮಾಡಿ ಮಾತಾಜಿ. ಯಶೋಧ ಜಯರಾಮ ಮಾತಾಜಿ ಹರೇ ಕೃಷ್ಣ. ಓದಿ. ಯಶೋಧ ಜಯರಾಮ್ ಓದಿ. ಓಕೆ, ಅವ್ರು ಓದದಿದ್ರೆ ಕಾಂತಮಣಿ ಮಾತಾಜಿ ಓದಿ.
ಮಾತಾಜಿ ಹರೇ ನಂದು ಬಂದೇ ಇಲ್ಲ 3 ದಿನದಿಂದ. ನಾನು ಓದ್ತೀನಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಓದಿ. ಯಾರು ಓದ್ಬೇಕು ಮಾತಾಜಿ? ಮುಂದುವರೆದು ಆದರೆ ದುರದೃಷ್ಟವಶಾತ್ ಜನ ಆಕ್ಷೇಪಿಸುತ್ತಾರೆ. ಅಪಾಯದಲ್ಲಿರುವವರನ್ನು ರಕ್ಷಿಸಲು ಹೋದರೆ ಅವನೂ ಅಪೇಕ್ಷಿಸುತ್ತಾನೆ ಎಂದರು. ಅದಕ್ಕೆ ಅವರೊಂದು ಉದಾಹರಣೆ ಕೊಟ್ಟರು. ಮನೆಯ ಮಾಳಿಗೆಯ ಮೇಲೆ ನಿಂತು ಒಬ್ಬ ಗಾಳಿಪಟ ಹಾರಿಸುತ್ತಿರುತ್ತಾನೆ. ಅವನು ಮಾಳಿಗೆಯಿಂದ ಇನ್ನೇನು ಕೆಳಗೆ ಬೀಳುವ ಅಪಾಯದಲ್ಲಿರುತ್ತಾನೆ. ಕೆಳಗೆ ರಸ್ತೆಯಿಂದ ಇದನ್ನು ಗಮನಿಸಿದವನೊಬ್ಬನು ಹರೇ ಬಿದ್ದೆಯೇ, ಎಚ್ಚರ ಎಂದು ಕೂಗಿ ಹೇಳುತ್ತಾನೆ. ಮಾಳಿಗೆಯ ಮೇಲಿರುವವನು ಕೋಪಗೊಂಡು ನನ್ನ ನಡಿಗೆಯನ್ನು ತಡೆದೆಯಲ್ಲ ಎಂದು ಆಕ್ಷೇಪಿಸುತ್ತಾನೆ. ಇಷ್ಟಾಗಿ ಸಂಭಾವಿತನಾದವನು ಯಾರಾದರೂ ಅಪಾಯದಲ್ಲಿರುವುದನ್ನು ಕಂಡಾಗ ಆ ವ್ಯಕ್ತಿ ಅಪೇಕ್ಷಿಸಿದರೂ ಲೆಕ್ಕಿಸದೆ ಅವನನ್ನು ಎಚ್ಚರಿಸುತ್ತಾನೆ. ಹತ್ತಿರದ ಊರುಗಳಲ್ಲಿ ಏರ್ಪಡಿಸಲಾಗಿದ್ದ ಪ್ರಭುಪಾದರ ಪ್ರವಚನ ಕಾರ್ಯಕ್ರಮಗಳಿಗೆ ಪ್ರಭುಪಾದರ ಜರ್ಮನ್ ಭಕ್ತರೂ ಸಹ ಅವರ ಜೊತೆಗೂಡಿ ಹೋಗುತ್ತಿದ್ದರು. ಬಹುಪಾಲು ಜನ ಪ್ರಭುಪಾದರನ್ನು ಉತ್ಸಾಹದಿಂದ ಎದುರುಗೊಳ್ಳಲಿಲ್ಲವಾದರೂ ಭಕ್ತರು ಪ್ರಭುಪಾದರ ಮತ್ತು ಕೃಷ್ಣನ ಸೇವೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಳ್ಳಲು ಹಿಂದೆಂದಿಗಿಂತ ಹೆಚ್ಚಾಗಿ ಕಂಕಣಬದ್ಧರಾದರು. ಗುರುವಿನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗಿದ್ದ ಜನರ ಕೋಪವನ್ನು ಉದ್ರೇಕಿಸದಿರಲು ಪ್ರಭುಪಾದರು ಈಗ ಸಾರ್ವಜನಿಕ ಸಮಾರಂಭಗಳಲ್ಲಿ ಸಣ್ಣ ಮೆತ್ತೆಯ ಮೇಲೆ ಕೂರುತ್ತಿದ್ದರು. ಕಾರ್ಯಕ್ರಮವೊಂದರಲ್ಲಿ ಒಬ್ಬ ಶ್ರೀಮಂತ ವಾಣಿಜ್ಯೋದ್ಯಮಿಯು ಆತನ ಪುತ್ರರಿಬ್ಬರು ಪ್ರಭುಪಾದರ ಶಿಷ್ಯರಾಗಿದ್ದರು. ಪ್ರಭುಪಾದರನ್ನು ಪ್ರಶ್ನಿಸಿದನು. ನೈಲ್ ನದಿಯ ಮೊಸಳೆಯು ಜರ್ಮನಿಯ ನದಿಯಲ್ಲಿ ಹೇಗೆ ತಾನೇ ಈಜೀತು? ಅರ್ಥಾತ್ ಭಾರತೀಯ ವೇಷಭೂಷಣ ಮತ್ತು ರೀತಿ ನೀತಿಗಳ ವಿದೇಶಿ ಸಂಸ್ಕೃತಿಯನ್ನು ನೀವು ಜರ್ಮನಿಯಲ್ಲಿ ಹೇಗೆ ತಾನೇ ನೆಲೆಯೂರಿಸಲು ಸಾಧ್ಯ? ಪ್ರಭುಪಾದರು ಉತ್ತರಿಸಿದರು, ನೀವು ಟೈ ಮತ್ತು ಸೂಟ್ ಧರಿಸಿಯೂ ಕೃಷ್ಣ ಪ್ರಜ್ಞೆ ಪಡೆಯಬಹುದು. ಇನ್ನೊಬ್ಬ ವ್ಯಕ್ತಿ ಕೇಳಿದನು, ಈ ಕೀರ್ತನೆ ಆತ್ಮ ಸಂಮೋಹನವಲ್ಲವೇ? ಪ್ರಭುಪಾದರು ದೃಢವಾಗಿ ಉತ್ತರಿಸಿದರು, ಇಲ್ಲ, ಇದು ಶುದ್ಧೀಕರಣ. ಹೀಗೆ ಹೆಚ್ಚಾಗಿ ಸವಾಲುಗಳು ಮತ್ತು ಕೆಲವೊಮ್ಮೆ ಪ್ರಾಮಾಣಿಕ ಪ್ರಶ್ನೆಗಳನ್ನು ಪ್ರಭುಪಾದರು ಎದುರಿಸಿದರು. ಪ್ರಭುಪಾದರು ಫ್ರಾಂಕ್ಫರ್ಟ್ ನಲ್ಲಿದ್ದಾಗ ಫಾದರ್ ಇಮ್ಯಾನ್ಯುವೆಲ್ ಎಂಬ ಬೆನೆಡಿಕ್ಟೈನ್ ಸನ್ಯಾಸಿ ಮತ್ತು ಬ್ಯಾರನ್ ವಾನ್ ಡರ್ಕಿಮ್ ಎಂಬ ಒಬ್ಬ ಪ್ರಮುಖ ಜರ್ಮನ್ ತತ್ವಜ್ಞಾನಿ ಹಾಗೂ ಆಧ್ಯಾತ್ಮಿಕ ಲೇಖಕ ಅವರನ್ನು ಭೇಟಿಯಾಗಲು ಬಂದರು. ತಾತ್ವಿಕ ವಿವರಣೆಗಳಿಂದ ಬಂದರು. ಖ್ಯಾತ ವ್ಯಕ್ತಿಗಳಾದ ಅವರಿಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತರಾಗಿದ್ದರು ಮತ್ತು ಪ್ರಭುಪಾದರ ತಾತ್ವಿಕ ವಿವರಣೆಗಳಿಂದ ಅವರ ಆಸಕ್ತಿ ಇನ್ನಷ್ಟು ಹೆಚ್ಚಿತು. ಅವರು ಹಲವು ದಿನ ಪ್ರಭುಪಾದರ ಬೆಳಗಿನ ವಾಯು ವಿಹಾರದಲ್ಲಿ ಪ್ರಭುಪಾದರ ಜೊತೆಗೂಡಿದರು. ಮಾತಾಜಿ ಮೇಲೆ ಮಾಡಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅಧ್ಯಾಯ 8 ಇದು. ಇಲ್ಲೊಂದು ದೇವಸ್ಥಾನವಿರಲಿ. ಯುರೋಪಿನಲ್ಲಿ ರೋಮ್ ಮತ್ತು ಜಿನಿವಾ ಶ್ರೀಲ ಪ್ರಭುಪಾದರದು ಮೊದಲ 2 ನಿಲ್ದಾಣಗಳು ಆಗಿದ್ದವು. ಆ 2 ಸ್ಥಳಗಳಲ್ಲಿ ಕೂಡ ಭಕ್ತರು ಪ್ರಭುಪಾದರ ಪ್ರವಚನಗಳಿಗೆ ಮತ್ತು ಅವರ ಕೊಠಡಿಯ ಪ್ರಮುಖ ಅತಿಥಿಗಳೊಂದಿಗೆ ಅವರು ಭೇಟಿಗೆ ಅಲ್ಲಿ ಏರ್ಪಾಡು ಮಾಡ್ತಿದ್ರು. ಇಲ್ಲಿ ಯುರೋಪಿನಲ್ಲಿ ರೋಮ್ ಮತ್ತೆ ಜಿನಿವಾ ಆ ಸ್ಥಳಗಳಲ್ಲಿ. ಅಲ್ಲಿ ರೋಮಿನಲ್ಲಿ ಇದ್ದ ದೇವಾಲಯವು ಪಿಯಾಜಾ ಲೋದಿ ಬಳಿಯಲ್ಲಿದ್ದ ಜನಸಂದಣಿಯ ಪ್ರದೇಶದ ಒಂದು ಸಣ್ಣ ಮನೆಯಾಗಿತ್ತು. ಅಲ್ಲಿ ವಾಹನ ಸಂಚಾರ ಅವ್ಯಾಯುಕ್ತವಾಗಿತ್ತಂತೆ. ಅಂದ್ರೆ ಅದರ ಗದ್ದಲವು ದೇವಾಲಯದಲ್ಲಿದ್ದ ಪ್ರಭುಪಾದರ ಕೊಠಡಿ ತನಕ ಅದು ಬರ್ತಿತ್ತು. ಆ ದೇವಾಲಯದ ಅಧ್ಯಕ್ಷನಾದ ಧನಂಜಯ ಕ್ಷಮಾಪಣೆಯ ದನಿಯಲ್ಲಿ ಹೇಳ್ತಾನೆ, ವಾಹನ ಸಂಚಾರದ ಗದ್ದಲದಿಂದ ತಮಗೆ ತೀರಾ ತೊಂದರೆ ಆಗ್ತದೆ ಅಂತೇಳಿ ನಾನು ತಿಳಿದಿದ್ದೇನೆ ಅಂತೇಳಿ. ಪ್ರಭುಪಾದರಾಗ ಉತ್ತರಿಸ್ತಾರೆ, ಇಲ್ಲ, ಈ ಗದ್ದಲ ಏನು ಹಿತವಾಗಿದೆ, ಇದು ರೋಮಿನ ಮುಖ್ಯ ಭಾಗವೆಂಬುದನ್ನು ಈ ಗದ್ದಲ ಸೂಚಿಸ್ತದೆ. ಇದು ನಮ್ಮ ಕೇಂದ್ರಕ್ಕೆ ಸೂಕ್ತವಾದ ಸ್ಥಳವೇ ಅಂತ ಹೇಳ್ತಾರೆ. 500 ಮಂದಿ ಕುಳಿತುಕೊಳ್ಳಲೆಂದು ಕಟ್ಟಿದ ವಿಲ್ಲ ಅದು ಬೋರ್ಗೀಸಿನ ಹೋಟೆಲೊಂದರ ಹಜಾರದಲ್ಲಿ ಪ್ರಭುಪಾದರು 1000ಕ್ಕೂ ಹೆಚ್ಚು ಸಂಖ್ಯೆಯ ಸ್ತೋತ್ರಗಳನ್ನು ಕುರಿತು ಅಲ್ಲಿ ಪ್ರವಚನ ಮಾಡ್ತಾರೆ. ಅಲ್ಲಿ ಉತ್ಸಾಹಿಗಳಾಗಿದ್ದ ಇಟಾಲಿಯನ್ನರ ಸಭೆಗಳಿಂದ ಪ್ರಭುಪಾದರು ತುಂಬಾ ಸಂತೋಷ ಕೊಡ್ತಾರೆ. ಆ ಇಟಾಲಿಯನ್ನರು ಪೋಪ್ ಅವರಿಂದ ಆಶೀರ್ವಾದ ಪಡೆದು
ಬಂದವರಂತೆ ಅವರು ವರ್ತಿಸ್ತಾರೆ. ಅವರು ಧಾರ್ಮಿಕರು ಆಗಿದ್ರು, ಆದ್ರೆ ದೇವರ ಸೇವೆಯಲ್ಲಿ ಹೇಗೆ ತೊಡಗಬೇಕು ಎಂಬುದನ್ನು ಅವರು ಸರಿಯಾಗಿ ತಿಳಿದಿಲ್ಲ. ಅದೊಂದೇ ದೋಷವೆಂದು ಪ್ರಭುಪಾದರು ಹೇಳ್ತಾರೆ. ಪ್ರಭುಪಾದರು ಪೋಪ್ ಅವರನ್ನು ಭೇಟಿಯಾಗಲು ಭಕ್ತರು ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಪೋಪು ಅವರ ಆರೋಗ್ಯವೇ ಸರಿ ಇರುವುದಿಲ್ಲ. ಆದ್ರಿಂದ ಪ್ರಭುಪಾದರು ಕ್ರಿಶ್ಚಿಯನ್ನರಲ್ಲದವರೊಂದಿಗಿನ ಸಂಪರ್ಕದ ಹೊಣೆಗಾರಿಕೆ ಹೊಂದಿದ್ದ ಕಾರ್ಡಿನಲ್ ಪೆಗ್ನೋಡೋಲಿ ಅಲ್ಲಿ ಅವರನ್ನು ಭೇಟಿ ಆಗ್ತಾರೆ. ಜಿನೀವಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪ್ರಭುಪಾದರು ಮತ್ತು ಅವರ ಕಾರ್ಯದರ್ಶಿಗಳು ಹಿಮಾಚ್ಛಾದಿತ ಆಲ್ಪ್ಸ್ ಪರ್ವತ ಶ್ರೇಣಿಗಳನ್ನು ಅವರೆಲ್ಲ ನೋಡ್ತಾರೆ. ಅಲ್ಲಿ ಆಲ್ಪ್ಸ್ ಪರ್ವತದ ಶಿಖರಗಳ ಮೇಲೆ ವಿಮಾನ ಹಾರುತ್ತಿದ್ದಾಗ ಪ್ರಭುಪಾದರು ಹೇಳ್ತಾರೆ, ಇದು ತುಂಬಾ ಅಪಾಯದ ಜಾಗ, ಇಲ್ಲಿ ವಿಮಾನಗಳು ಕೀಡಾಗಿ ಉರುಳಿ ಬಿದ್ದಿವೆ ಅಂತ ಹೇಳ್ತಾರೆ. ಜಿನಿವಾದಲ್ಲಿ ಮೇಯರ್ ಅವರು ಪ್ರಭುಪಾದರಿಗೆ ಒಂದು ಅಧಿಕೃತ ಸ್ವಾಗತವನ್ನು ಕೂಡ ಏರ್ಪಾಡು ಮಾಡ್ತಾರೆ. ರಾಜತಾಂತ್ರಿಕ ಸದಾಚಾರದಂತೆ ಎಲ್ಲವೂ ಸುಗಮವಾಗಿ ಆಗ್ತದೆ. ಆ ಮೇಯರ್ ಅವರು ಬಿಚ್ಚು ಮನಸ್ಸಿನಿಂದ ಪ್ರಭುಪಾದರನ್ನು ಕೇಳ್ತಾರೆ, ಎಲ್ಲವೂ ನೀವು ಹೇಳಿದಂತೆ ಪರಿವರ್ತಿತರಾದ್ರೆ ಆರ್ಥಿಕ ಸ್ಥಿತಿಗತಿಗೆ ಏನು ಅಪಾಯವಲ್ಲವೇ ಅಂತ ಹೇಳ್ತಾರೆ. ಆಗ ಪ್ರಭುಪಾದರು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಹೈದರಾಬಾದಿನಲ್ಲಿ ಪತ್ರಿಕಾ ವರದಿಗಾರರಿಗೆ ಹೇಳಿದ ಮಾತನ್ನೇ ಇಲ್ಲಿ ಪ್ರಭುಪಾದರು ಪುನಃ ಉಲ್ಲೇಖಿಸ್ತಾರೆ. ಅನ್ನಾದ್ ಭವಂತಿ ಭೂತಾನಿ ಅಂದ್ರೆ ಮಳೆಯು ಧಾನ್ಯವನ್ನು ಉತ್ಪಾದಿಸ್ತದೆ ಮತ್ತು ಆ ಮಳೆಯನ್ನು ವಿಷ್ಣುವಿಗಾಗಿ ಮಾಡಿದ ಯಜ್ಞವು ಉತ್ಪಾದಿಸ್ತದೆ. ಪ್ರಭುಪಾದರು ಹೀಗೆ ಸಲಹೆ ಮಾಡ್ತಾರೆ. ಜನ ತಮ್ಮ ಸ್ವಂತ ಭೂಮಿಯಲ್ಲಿ ತಾವೇ ಬೇಸಾಯ ಮಾಡಿದ್ರೆ ಮತ್ತು ಹಸುಗಳನ್ನು ಸಾಕಿದ್ರೆ ಅವರಿಗೆ ಆರ್ಥಿಕ ಸಮಸ್ಯೆಗಳೇ ಇರುವುದಿಲ್ಲ. ಹಾಗೆ ಕೃಷ್ಣ ಪ್ರಜ್ಞೆಯ ಭಕ್ತರು ಸಮಾಜದೊಳಗೆ ಎಲ್ಲಾ ರೀತಿಯ ಕೆಲಸಗಳಲ್ಲಿ ಕೂಡ ಅವರು ತೊಡಗಿರ್ಬೇಕು. ನಿಜ ಏನು ಹೇಳ್ಬೇಕಂದ್ರೆ ದೈವ ಪ್ರಜ್ಞೆಯ ಆ ನಿಯಮಗಳ ಆಧಾರದ ಮೇಲೆ ಸಮಾಜವನ್ನು ಹೇಗೆ ಸಂಘಟಿಸ್ಬೇಕು ಅಂತೇಳಿ ಕಳಿಸ್ಬಹುದು ಅಂತ ಹೇಳ್ತಾರೆ. ದೇವಾಲಯಕ್ಕೆ ಹಿಂದಿರುಗುವಾಗ ಪ್ರಭುಪಾದರು ಕೇಳ್ತಾರೆ, ನಾನು ಕೊಟ್ಟ ಉತ್ತರಗಳು ಸರಿಯಾಗಿದೆಯಾ ಅಂತ ಕೇಳ್ತಾರೆ. ಆಗ ಮೇಯರ್ ಅವರನ್ನು ಭಕ್ತರನ್ನು ಭಿಕ್ಷುಕರಂತೆ ಕಾಣುತ್ತಿದ್ದರೆಂದು ನನಗನಿಸಿತು ಅಂತ ಭಕ್ತನೊಬ್ಬ ಅಲ್ಲಿ ಉತ್ತರಿಸ್ತಾನೆ. ಆಗ ಪ್ರಭುಪಾದರು ಹೇಳಿದ್ರು, ಅದರಿಂದಲೇ ನಾನವರಿಗೆ ಬೇಸಾಯದ ಬಗ್ಗೆ ಹೇಳಿದೆ. ನಾವು ಭಿಕ್ಷುಕರಲ್ಲ, ನಾವು ಅತ್ಯುನ್ನತ ಜ್ಞಾನವನ್ನು ಪಡೆದುಕೊಂಡಿದ್ದೇವೆ, ಅದನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಅವರಿಗೆ ಅತ್ಯುನ್ನತ ಜ್ಞಾನದ ಭಗವದ್ಗೀತೆಯ ಒಂದು ಪ್ರತಿಯನ್ನು ಮಾತ್ರ ಕೊಟ್ಟಿದ್ದೇನೆ, ನಮಗೆ ಕೊಡಲು ಬಯಲು ಏನು ಇರ್ಲಿಲ್ಲ. ಆದ್ರಿಂದ ಯಾರು ಭಿಕ್ಷುಕರು ಅಂತ ಕೇಳ್ತಾರೆ. ಜಿನಿವಾದಲ್ಲಿದ್ದ ಸಂಯುಕ್ತ ರಾಷ್ಟ್ರಗಳ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಪ್ರವಚನ ನೀಡಲಿಕ್ಕೆ ಬಂದ ಆಹ್ವಾನವನ್ನು ಪ್ರಭುಪಾದರು ಅಂಗೀಕರಿಸ್ತಾರೆ. ಹಾಗೆ ಎಂಡಾಲಜಿಸ್ಟ್ ಜಿನ್ ಹರ್ಬರ್ಟ್ ಹಾಗೂ ಹಲವು ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರನ್ನು ಅವರು ದೇವಾಲಯದಲ್ಲಿ ಭೇಟಿಯಾದ್ರು. ಪ್ರಭುಪಾದರ ಪ್ರಮುಖ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಕರಾಂದರ ಅವನು ಪ್ರಭುಪಾದರನ್ನು ಭೇಟಿಯಾಗಲು ಜಿನಿವಕ್ಕೆ ಬಂದನು. ಅಲ್ಲಿ ಕರಂದರ 4 ತಿಂಗಳ ಹಿಂದೆ ಆಂದೋಲನವನ್ನು ತ್ಯಜಿಸಿ ಹೋಗಿದ್ದ. ಇಲ್ಲಿ 4 ನಿಯಂತ್ರಕ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅವನಿಗೆ ಸಾಧ್ಯವಾಗಿರ್ಲಿಲ್ಲ. ಅಲ್ಲಿಯವರೆಗೆ ಅವನು ಅಮೆರಿಕದಲ್ಲೇ ಇಸ್ಕಾನ್ನ ಪ್ರಮುಖ ನಿರ್ವಾಹಕನು ಕೂಡ ಆಗಿದ್ದ. ದಾಯ್ ನಿಪ್ಪನ್ ಮುದ್ರಾಕರೊಂದಿಗೆ ವ್ಯವಹರಿಸಲು ಪುಸ್ತಕಗಳ ವಿತರಣೆಯನ್ನು ನೋಡಿಕೊಳ್ಳಲು ಮತ್ತು ಅಮೆರಿಕದ ಎಲ್ಲಾ ದೇವಾಲಯಗಳಿಂದ ಧನ ಸಂಗ್ರಹ ಮಾಡಲು ಪ್ರಭುಪಾದರು ಅವನ ಮೇಲೆ ತುಂಬಾ ಅವಲಂಬಿಸಿಕೊಂಡಿದ್ರು. ಬಿಟ್ಟು ಹೋದ ಮೇಲೆ ಆ ಕರಾಂದ್ರನಿಗೆ ಪಶ್ಚಾತ್ತಾಪ ಆಗ್ತದೆ, ಅವನ ಹೃದಯ ಪರಿವರ್ತನೆವಾಗ್ತದೆ. ಅವನು ಹಿಂದಿರುಗಿ ಬಂದು ಏನ್ ಮಾಡ್ತಾನೆ, ಪ್ರಭುಪಾದರ ಆ ಚರಣ ಕಮಲಕ್ಕೆ ಶರಣಾಗತನಾಗ್ಲಿಕ್ಕೆ ಬಯಸ್ತಾನೆ. ಆಗ ಅವನು ಪ್ರಭುಪಾದರಿಗೆ ತಂತಿ ಕಳಿಸ್ತಾನೆ. ಶ್ರೀಲ ಪ್ರಭುಪಾದರು ಅವನನ್ನು ಹಿಂದಿರುಗಲು ಸ್ವಾಗತಿಸ್ತಾರೆ. ಆದ್ರಿಂದ ಅವನು ಕೂಡಲೇ ವಿಮಾನದಲ್ಲಿ ಜಿನಿವಾಕ್ಕೆ ಬರ್ತಾನೆ. ಕರಾಂದರನೊಂದಿಗೆ ಕೆಲವು ಗಂಟೆಗಳ ಕಾಲ ಮಾತನಾಡಿದ ಬಳಿಕ ಭಾರತದಲ್ಲಿ ಆ GBC ಜವಾಬ್ದಾರಿಗಳನ್ನು ನಿರ್ವಹಿಸಲು ಇವರೇ ತಕ್ಕ ವ್ಯಕ್ತಿ ಅಂತ ಹೇಳಿ ಪ್ರಭುಪಾದರು ಅಲ್ಲಿ ನಿರ್ಧಾರ ಮಾಡಿಬಿಡ್ತಾರೆ. ಅವನು ಮುಂಬಯಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಿಕೊಳ್ಳಬೇಕು ಮತ್ತು ಪೊಲೀಸರಿಂದ NOC ಪಡೆಯಲಿಕ್ಕೆ ಆ ಭಕ್ತರಿಗೆ ನೆರವಾಗಬೇಕು. ಪ್ರಭುಪಾದರ ಮಟ್ಟಿಗೆ ಅದೊಂದು ದಿಟ್ಟ ನಡೆಯಾಗಿತ್ತು. ಅವನು ತಮ್ಮ ಶಿಷ್ಯನಲ್ಲಿ ಅವರಿಗಿದ್ದ ವಿಶ್ವಾಸ ಮತ್ತು ಆ ಭಾರತದಲ್ಲಿ ಕೃಷ್ಣ ಪ್ರಜ್ಞೆಗೆ ಮುಖಂಡನೊಬ್ಬನ ತುರ್ತು ಅಗತ್ಯ ಅವರ ಈ ನಡೆಗೆ ಅದು ಆಧಾರವಾಗಿ ಕಂಡಿತ್ತು. ಅವರು ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ, ಕೂಡಲೇ ಒಂದು ಪತ್ರವನ್ನು ಬೆರಳಚ್ಚು ಮಾಡಿಸಿ ಅದನ್ನು ಹೈದರಾಬಾದ್, ಮುಂಬೈ, ಕಲ್ಕತ್ತಾ, ಮಾಯಾಪುರ, ದೆಹಲಿ ಮತ್ತೆ ವೃಂದಾವನ ದೇವಾಲಯದ ಆ ಮುಖಂಡರಿಗೆ ಕಳಿಸಿಕೊಡಿ ಅಂತ ಹೇಳ್ತಾರೆ. ಈ ಪತ್ರದಲ್ಲಿ ಭಾರತದಲ್ಲಿ ಹೊಸ GBC ಆಗಿ ಕರಂದರನನ್ನು ನಾವು ನೇಮಿಸಿದ್ದೇವೆ. ಪ್ರಭುಪಾದರು
ಅಧಿಕೃತವಾಗಿ ಅದನ್ನು ಘೋಷಿಸಿದ್ದಾರೆ ಅಂತೇಳಿ ಬರ್ದಿದ್ರು. ಇದು ನನಗೆ ಸಮಾಧಾನ ತಂದಿದೆ, ದಯವಿಟ್ಟು ಅವನಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲರೂ ಸಹಕಾರ ಮಾಡಿ ಅಂತ ಹೇಳಿ ಬರೀತಾರೆ. ಭಾರತದ ಜನರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ತುಂಬುವ ಒಂದೇ ಉದ್ದೇಶ, ಆ ಪ್ರಗತಿಗಾಗಿ ಅವನೊಂದಿಗೆ ನೀವು ಒಟ್ಟುಗೂಡಿ ದುಡಿಯಿರಿ ಅಂತ ಹೇಳ್ತಾರೆ. ಜೂನ್ 8 ಪ್ಯಾರಿಸ್ನ ಲಾಲ್ ಸಾಲ್ ಪ್ಲೇಯಲ್ನಲ್ಲಿ ಪ್ರಭುಪಾದರ ಆಗಮನಕ್ಕಾಗಿ ಅಲ್ಲಿ ವೇದಿಕೆಯ ಮೇಲೆ 50 ಮಂದಿ ಭಕ್ತರು ಮತ್ತು ಸಭಾಂಗಣದಲ್ಲಿ 2500 ಮಂದಿ ಶ್ರೋತೃಗಳು ಅವರು ಕಾಯ್ತಾ ಇದ್ರು. ಕೀರ್ತನೆಯ ಬಳಿಕ ಪ್ರಭುಪಾದರು ತಮ್ಮ ಪ್ರವಚನವನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಮೊದಲು ಒಬ್ಬ ಭಕ್ತನೊಬ್ಬನಿಂದ ಬೈಬಲ್ನ ಸೆಂಟ್ ಜಾನ್ ಆ ದಿವ್ಯ ವಾಣಿಯಿಂದ ಈ ವಾಕ್ಯವನ್ನು ಓದಿಸಿದ್ರು. ಪ್ರಾರಂಭದಲ್ಲಿ ಇದ್ದದ್ದು ಒಂದು ಪದ ಮತ್ತು ಆ ಪದ ಭಗವಂತ. ಅನಂತರ ಪ್ರಭುಪಾದರು ಒಂದು ದಿವ್ಯ ಶಬ್ದವಾದ ಭಗವಂತನ ಪುಣ್ಯನಾಮ ಹೊಂದಿರುವ ಶಕ್ತಿಯನ್ನು ಕುರಿತು ಅಲ್ಲಿ ಮಾತನಾಡ್ತಾರೆ. ಸ್ತೋತ್ರಗಳಲ್ಲಿ ಇದ್ದ ಬಹುತೇಕ ಮಂದಿ ಕ್ರಾಂತಿಯನ್ನು ಬಯಸುವ ತೀವ್ರಗಾಮಿ ವಿದ್ಯಾರ್ಥಿಗಳು ಆಗಿದ್ರು. ತೊಂದರೆ ಮಾಡಲೆಂದೇ ಅವರಲ್ಲಿಗೆ ಬರ್ತಾರೆ. ಶ್ರೀಲ ಪ್ರಭುಪಾದರು ಕೊಟ್ಟ ಒಂದು ಹೋಲಿಕೆಯಿಂದ ಅವರು ಕೋಪಿತರಾಗಿರ್ತಾರೆ. ಭೌತಿಕ ಪ್ರಪಂಚದಲ್ಲಿರುವ ಬದ್ಧಾತ್ಮನ ಸ್ಥಿತಿಯನ್ನು ಪ್ರಭುಪಾದರು ರಾಜ್ಯದ ಶಾಸನಗಳ ಭಂಗ ಮಾಡಿದ ನಾಗರಿಕರು ಪಡೆಯುವ ಶಿಕ್ಷೆಗೆ ಅದನ್ನು ಹೋಲಿಸಿದ್ರು. ಅವಿದ್ಯರಾದ ನಾಗರಿಕರು ಶಿಕ್ಷೆಗೊಳಗಾಗುತ್ತಾರೆಂದು ಪ್ರಭುಪಾದರು ಹೇಳಿದ ಕೂಡಲೇ ವಿದ್ಯಾರ್ಥಿಗಳು ಅವಹೇಳನ ಮಾಡಿ ಕೂಗಾಡ್ತೊಡಗ್ತಾರೆ. ಪ್ರಭುಪಾದರು ಇಂಗ್ಲಿಷ್ ನಲ್ಲಿ ಮಾತನಾಡ್ತಿದ್ರು. ಅವರ ಶಿಷ್ಯೆಯಾದ ಜ್ಯೋತಿರ್ಮಯಿ ದೇವಿದಾಸಿಯು ಕೂಡ ಅವರ ಪ್ರತಿ ವಾಕ್ಯವನ್ನು ಆ ಫ್ರೆಂಚ್ ಭಾಷೆಗೆ ಅನುವಾದಿಸಿ ಮೈಕ್ನಲ್ಲಿ ಅವರು ಹೇಳ್ತಿದ್ರು. ವಿದ್ಯಾರ್ಥಿಗಳು ಕೂಗಾಡತೊಡಗಿದಾಗ ಪ್ರಭುಪಾದರು ಜ್ಯೋತಿರ್ಮಯಿಯ ಕಡೆಗೆ ತಿರುಗಿ ಅವರು ಹೇಳುತ್ತಿರುವುದೇನು ಅಂತ ಕೇಳ್ತಾರೆ. ಆಗ ಅವಳಲ್ಲಿ ಉತ್ತರಿಸ್ತಾಳೆ, ನೀವು ಕೊಟ್ಟ ಉದಾಹರಣೆಯಿಂದ ಅವರಿಗೆ ಸಮಾಧಾನವೇನಾಗ್ಲಿಲ್ಲ, ಇಲ್ಲಿನ ಸರ್ಕಾರವನ್ನು ಕೂಡ ಇಷ್ಟಪಡುವುದಿಲ್ಲ ಅಂತ ಹೇಳ್ತಾರೆ ಅವರು. ಆಗ ಬಳಿಕ ಪ್ರಭುಪಾದರು ಸವಾಲುಗಾರರನ್ನು ಕುರಿತು ಹೇಳ್ತಾರೆ, ಇದು ನಿಮ್ಗೆ ಇಷ್ಟ ಆಗದೇ ಇರ್ಬೋದು, ಆದ್ರೆ ನಿಜ ಸಂಗತಿ ಏನೆಂದ್ರೆ ನೀವು ಕಾನೂನು ಭಂಗ ಮಾಡಿದ್ರೆ ಶಿಕ್ಷೆಗೆ ಒಳಗಾಗೋದು ಖಂಡಿತ. ಅವರು ನಿರಂಕುಶ ಆ ಶಾಸನದ ಕರ್ಮ ನಿಯಮದ ಬಗ್ಗೆ ಹೇಳ್ತಿದ್ರು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅದನ್ನು ರಾಜಕೀಯ ಅರ್ಥದಲ್ಲಿ ಅವರು ಗ್ರಹಿಸ್ತಿದ್ರು. ಪ್ರಭುಪಾದರ ವಿರುದ್ಧ ಅವರು ಕೂಗಾಟ ಮುಂದುವರಿಸ್ತಾ ಇದ್ದಾರೆ. ಒಬ್ಬ ನಡುವಿನಲ್ಲಿ ಎದ್ದು ನಿಲ್ತಾನೆ, ಫ್ರೆಂಚ್ ಭಾಷೆಯಲ್ಲಿ ಕಿರಿಸ್ತಾನೆ ಅವನು. ನೀವು ಆಧ್ಯಾತ್ಮಿಕ ವಿಚಾರಗಳನ್ನೇ ಹೇಳುತ್ತಿರಬಹುದು, ಆದರೆ ನಾನಂತೂ ಹೀಗೆ ಸಿಂಹಾಸನದ ಮೇಲೆ ಕುಳಿತು ಎಲ್ಲರೂ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬೇಕೆಂದು ಒತ್ತಾಯಿಸುತ್ತಿರಲಿಲ್ಲ ಅಲ್ಲ. ಅವನ ಮಾತಿಗೆ ಸ್ತೋತ್ರಗಳು ಚಪ್ಪಾಲೆ ತಟ್ಟಿ ಸಿಳ್ಳೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಬಳಿಕ ಪರ್ಟೆರೆ 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 ಅಂತ ಉದ್ಗಾರಿಸಲಿಕ್ಕೆ ತೊಡಗ್ತಾರೆ. ಪ್ರಭುಪಾದರು ಮತ್ತೆ ಅನುವಾದಕ್ಕಾಗಿ ಕೇಳ್ತಾರೆ. ಜ್ಯೋತಿರ್ಮಯಿಗೆ ಹೇಳ್ತಾರೆ, ಕೆಳಗಿಳೀರಿ ಎಂದು ಕೂಗುತ್ತಿದ್ದಾರೆ ಅಂತ ಹೇಳ್ತಾಳೆ ಜ್ಯೋತಿರ್ಮಯಿ. ಆಗ ಸವಾಲನ್ನು ಎದುರಿಸಿ ಪ್ರಭುಪಾದರು ದೃಢವಾದ ಮಾತುಗಳಲ್ಲಿ ಹೇಳ್ತಾರೆ, ನಾನು ನೆಲದ ಮೇಲೆ ಕುಳಿತೇ ಮಾತನಾಡಬಹುದಿತ್ತು, ಆದ್ರೆ ಅದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುವ ಸಾಧ್ಯತೆ ಏನು ಇಲ್ಲ. ದೈವ ಪ್ರಜ್ಞೆಯ ವಿಜ್ಞಾನವು ನಿಮಗೂ ತಿಳಿದಿದ್ರೆ ಆಗ ನೀವು ಸಹ ವ್ಯಾಸಾಸನದ ಮೇಲೆ ಕೂರ್ಲಿಕ್ಕೆ ಸಮರ್ಥರಾಗ್ತೀರಾ. ಆಗ ಜನ ನಿಮ್ಮ ಪಾದಗಳಿಗೂ ಕೂಡ ಬಗ್ಗಿ ನಮಸ್ಕರಿಸ್ತಾರೆ ಅಂತ ಹೇಳ್ತಾರೆ. ಪ್ರಭುಪಾದರ ದೃಢವಾದ ಉತ್ತರದಿಂದ ಸಭಾಂಗಣದಲ್ಲಿ ನಿಶಬ್ದ ನೆಲೆಸ್ತದೆ. ಅವರ ಉತ್ತರದಿಂದ ಸವಾಲುಗಾರರಿಂದ ಸ್ವಲ್ಪ ಸಮಾಧಾನವಾಗಂತ ಆಗ್ತದೆ. ಹಠಾತ್ತಾನೆ ಒಬ್ಬ ಕಪ್ಪು ಮನುಷ್ಯ ವೇದಿಕೆಯ ಮೇಲೇರಿ ಬರ್ತಾನೆ. ಅವನು ಸಭಾಂಗಣದ ಸ್ತೋತ್ರಗಳನ್ನು ಉದ್ದೇಶಿಸಿ ಮಾತನಾಡ್ತೊಡಗಿದ್ದಾನೆ. ಅವನು ಪ್ರಾರಂಭದಲ್ಲಿ ಪ್ರಭುಪಾದರನ್ನು ಮತ್ತು ಅವರ ಭಕ್ತರನ್ನು ಬೆಂಬಲಿಸಿ ಮಾತನಾಡಿದ. ನಂತರ ಆ ಬಳಿಕ ಅವನು ವಿರೋಧಿಸಿ ಮಾತಿಗೆ ತೊಡಗ್ತಾನೆ. ಕೊನೆಗೆ ಅಸಂಬದ್ಧ ಪ್ರಲಾಪದಲ್ಲಿ ತೊಡಗ್ತಾನೆ. ಪ್ರಭುಪಾದರು ವೇದಿಕೆಯ ಮೇಲಿದ್ದ ಶಿಷ್ಯರಿಗೆ ಕೀರ್ತನೆ ಪ್ರಾರಂಭಿಸಿ ಅಂತ ಹೇಳ್ತಾರೆ. ಭಕ್ತರು ಮೃದಂಗ ಮತ್ತು ಕರತಾಳಗಳೊಂದಿಗೆ ಎದ್ದು ನಿಂತು ಭರ್ಜರಿ ಕೀರ್ತನೆಯನ್ನು ಪ್ರಾರಂಭಿಸ್ತಾರೆ. ಸಭಾಂಗಣದಲ್ಲಿದ್ದ ಬಹುಪಾಲು ಜನ ಕೀರ್ತನೆಯಲ್ಲಿ ಸೇರಿಕೊಳ್ತಾರೆ. ಆಗ ಪ್ರತಿಭಟನೆ ಅಲ್ಲಿ ತಣ್ಣಗಾಗ್ತದೆ. ಈ ಕೋಲಾಹಲದ ದೃಶ್ಯದ ಬಳಿಕ ಅಲ್ಲಿ ಏನಾಗ್ತದೆ, ದೇವಾಲಯಕ್ಕೆ ಕಾರಿನಲ್ಲಿ ಹಿಂತಿರುಗುತ್ತಿದ್ದಾಗ ಪ್ರಭುಪಾದರು ಹೇಳಿದ್ರು, ಇನ್ನು ಮುಂದೆ ಸಾರ್ವಜನಿಕ ಸಭೆಗಳಲ್ಲಿ ನೀವು ನನಗೆ ಕೂತ್ಕೊಳ್ಳಿಕ್ಕೆ ವ್ಯಾಸಾಸನವನ್ನು ತರಬೇಡಿ ಅಂತ ಹೇಳ್ತಾರೆ. ಒಂದು ಸಾಧಾರಣ ಮೆತ್ತೆಯನ್ನು ಇಡಿ ಸಾಕು, ಭಾರೀ ಸಂಖ್ಯೆಯ ಸ್ತೋತ್ರಗಳಿಗೆ ತತ್ವಜ್ಞಾನವನ್ನು ವಿವರಿಸುವುದರಿಂದ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಅದು ಸಹ ಪ್ರಭುಪಾದರಿಗೆ ಅಲ್ಲಿ ಅನಿಸ್ತದೆ ಈ ರೀತಿ ಅಂತ ಹೇಳಿ. ಅಲ್ಲಿಂದ ಆಚೆಗೆ ಪ್ಯಾರಿಸ್ನಲ್ಲಿ ಅವರು ಉಳಿದುಕೊಂಡಿದ್ದಷ್ಟು ದಿನ
ಅವರು ನಿಜಕ್ಕೂ ಆಸಕ್ತಿ ಹೊಂದಿದ ಸಣ್ಣ ಸಣ್ಣ ಗುಂಪುಗಳಿಗೆ ಮಾತ್ರ ಪ್ರವಚನವನ್ನು ನೀಡ್ತಾರೆ. ಫ್ರಾಂಕ್ಫರ್ಟ್ ಅಲ್ಲಿ ಜೂನ್ 18ರಂದು ಪ್ರಭುಪಾದರು ಆಗಮಿಸಿದಾಗ ಹಂಸದೂತ ಮತ್ತು ಇತರ ದೊಡ್ಡ ಸಮೂಹವು 20 ಕಾರುಗಳು ಮತ್ತು ವ್ಯಾನುಗಳನ್ನು ಮೆರವಣಿಗೆಯಲ್ಲಿ ಹೊರಟು ನಗರದ ಹೊರ ವಲಯಗಳಲ್ಲಿ ಸ್ಲಾಸ್ ರೇಟರ್ ಶೋ ಎಂಬ ಬೆಟ್ಟದ ಮೇಲಿನ ಕೋಟೆಯ ಮನೆಯಲ್ಲಿದ್ದ ಇಸ್ಕಾನ್ ಕೇಂದ್ರಕ್ಕೆ ಅದು ಅವರನ್ನು ಹಿಂಬಾಲಿಸಿತು. ಶ್ರೀಲ ಪ್ರಭುಪಾದರು ಹೇಳಿದ್ರು, ಜರ್ಮನಿಯ ಹಳ್ಳಿಯೊಂದರಲ್ಲಿ ಮೃದಂಗದ ಶಬ್ದ ಕೇಳಿ ನನ್ನ ಹೃದಯ ಸಂತೋಷಗೊಂಡಿದೆ. ಆಗ ಒಬ್ಬ ಭಕ್ತನು ಪ್ರಭುಪಾದರಿಗೆ ಕ್ಲಾಸ್ ಅನ್ನು ತೋರಿಸಿದನು. ವಿಶಾಲವಾದ 2 ಮಹಡಿ ಎತ್ತರವಿದ್ದ ಹಜಾರವೇ ಕಟ್ಟಡದ ಕೇಂದ್ರ ಸ್ಥಳ. ಆ 2ನೇ ಮಹಡಿಯಲ್ಲಿದ್ದ ಗ್ಯಾಲರಿಯಿಂದ ಕೆಳಗಿನ ಹಜಾರ ಕಾಣ್ತಿತ್ತು. ಗ್ಯಾಲರಿಯಿಂದ ಪ್ರಭುಪಾದರ ಕೊಠಡಿಗೆ ದಾರಿ ಕೂಡ ಇತ್ತು. ಪ್ರಭುಪಾದರು ಅವರ ಕೊಠಡಿಯಲ್ಲಿ ಇದ್ದಾಗ ಜರ್ಮನಿಯ ಹಾಗೂ ಆಮ್ಸ್ಟರ್ಡ್ಯಾಮ್ಗಳ ಕೇಂದ್ರಗಳಿಂದ ಬಂದಿದ್ದ ಭಕ್ತರು ಹಜಾರದಲ್ಲಿ ಸೇರಿ ಒಂದು ಉತ್ಸಾಹ ಭರಿತವಾದ ಕೀರ್ತನೆಯನ್ನು ಅಲ್ಲಿ ಮಾಡ್ತಾರೆ. ಅರ್ಧ ಗಂಟೆಯ ಬಳಿಕ ಹಂಸದೂತನು ಗ್ಯಾಲರಿಯ ಕಟ್ಟಕಡೆಯ ಬಳಿ ಬಂದು ಭಕ್ತರನ್ನು ಪ್ರಭುಪಾದರ ಕೊಠಡಿಗೆ ಬರ್ಲಿಕ್ಕೆ ಸಂಜೆ ಮಾಡ್ತಾನೆ. ಭಕ್ತರು ಪ್ರಭುಪಾದರ ಕೊಠಡಿಯಲ್ಲಿ ಕಷ್ಟಪಟ್ಟು ಎಲ್ಲರೂ ತುಂಬಿಕೊಳ್ತಾರೆ. ಕೆಲವರು ಹಜಾರದಲ್ಲೇ ನಿಂತು ನೋಡ್ತಿರ್ತಿದ್ರು. ಪ್ರಭುಪಾದರು ನಿರಾತಂಕದಿಂದ ಕೂತು ಅನೌಪಚಾರಿಕವಾಗಿ ಮಾತನಾಡ್ತಾರೆ. ಅವರೆಂದ್ರು, ನಾನು ನನ್ನ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದಿದ್ದೇನೆ. ಸೋಮಾರಿಯಾಗಿ ಕೂರುವುದನ್ನು ನಾನೆಂದೂ ಇಷ್ಟಪಡ್ಲಿಲ್ಲ. ಆದ್ರಿಂದ ಈ ಕೃಷ್ಣನ ಸೇವೆಯಲ್ಲಿ ಸದಾ ತೊಡಗಿರುವುದೇ ಭಕ್ತಿ ಸೇವೆಯ ಅರ್ಥ. ಕಲ್ಕತ್ತಾದಲ್ಲಿರುವ ಆ ಸೇವಕರಂತೆ ಅಲ್ಲ. ಅವರಿಗೆ ಅವರ ಯಜಮಾನನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅದನ್ನು ಅವರು ಡಾಲ್ ಹೌಸಿ ಉದ್ಯಾನವನಕ್ಕೆ ಹೋಗಿ ದಿನವಿಡೀ ನಿದ್ರೆ ಮಾಡ್ತಾರೆ. ಕೊನೆಗೆ ಅವರು ತಡವಾಗಿ ಹಿಂದಿರುಗಿದಾಗ ಅವರ ಯಜಮಾನನು ದಿನವೆಲ್ಲ ಎಲ್ಲಿದ್ದೀರಿ ಎಂದು ಕೇಳ್ತಾನೆ. ತಾವು ತಮಗಾಗಿ ಕೆಲಸದಲ್ಲಿ ತೊಡಗಿದ್ದೆವು ಅಂತ ಹೇಳಿ ಅವರು ಉತ್ತರಿಸ್ತಾರೆ. ಭಕ್ತಿ ಸೇವೆ ಅಂದ್ರೆ ಹಾಗಲ್ಲ, ತಿಳಿಯುತ್ತಷ್ಟೇ ಅಂತ ಹೇಳ್ತಾರೆ. ಪ್ರಭುಪಾದರು ನಗ್ತಾರೆ. ಎಲ್ಲಾ ಭಕ್ತರು ಸಹ ನಗ್ತಾರೆ. ಆದ್ರೆ ಅವರಲ್ಲಿ ಬಹು ಮಂದಿಗೆ ಇಂಗ್ಲಿಷ್ ಅಷ್ಟಾಗಿ ಅರ್ಥವಾಗ್ತಿರ್ಲಿಲ್ಲ. ಬಳಿಕ ಪ್ರಭುಪಾದರು, ನನ್ನ ಹೆಸರು ಎಲ್ಲಾ ಹಳ್ಳಿ ಪಟ್ಟಣಗಳಲ್ಲಿ ಕೂಡ ಕೇಳಿ ಬರ್ತದೆ ಎಂಬ ಚೈತನ್ಯ ಮಹಾಪ್ರಭುಗಳ ಭವಿಷ್ಯವಾಣಿಯನ್ನು ಉಲ್ಲೇಖಿಸಿ ಆ ಜರ್ಮನಿಯ ಹಳ್ಳಿಗಳಲ್ಲಿ ಭಕ್ತರು ನಡೆಸುತ್ತಿರುವ ಕೀರ್ತನೆಯಿಂದ ಈ ಭವಿಷ್ಯವಾಣಿ ಎಲ್ಲ ಈಡೇರಿದಂತೆ ಇದೆ ಅಂತ ಹೇಳ್ತಾರೆ. ಪ್ರಭುಪಾದರು ಮುಂದುವರಿದು, ಅಲ್ಲಿ ಆ ದುರಾದೃಷ್ಟವಶಾತ್ ಜನ ಆಕ್ಷೇಪಿಸುತ್ತಾರೆ. ಅಪಾಯದಲ್ಲಿರುವವನು ರಕ್ಷಿಸಲು ಹೋದ್ರೆ ಅವನು ಆಕ್ಷೇಪಿಸುತ್ತಾನೆ ಎಂದರು. ಇದಕ್ಕೆ ಅವರೊಂದು ಉದಾಹರಣೆ ಕೂಡ ಕೊಡ್ತಾರೆ. ಮನೆಯ ಮಾಳಿಗೆಯ ಮೇಲೆ ನಿಂತು ಒಬ್ಬ ಗಾಳಿಪಟ ಹಾರಿಸ್ತಾ ಇರ್ತಾನೆ. ಅವನು ಮಾಳಿಗೆಯಿಂದ ಇನ್ನೇನು ಕೆಳಗೆ ಬೀಳುವ ಅಪಾಯದಲ್ಲಿ ಇರ್ತಾನೆ. ಕೆಳಗೆ ರಸ್ತೆಯಿಂದ ಇದನ್ನು ಗಮನಿಸಿದಲ್ಲಿ ಒಬ್ಬವನು, ಅರೆ ಬಿದ್ದಿಯ ನೀನು, ಎಚ್ಚರ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಮಾಳಿಗೆಯ ಮೇಲಿರುವವನು ಕೋಪಗೊಂಡು ನನ್ನ ನಡಿಗೆಯನ್ನು ತಡೆದೆಯಲ್ಲ ಎಂದು ಅವನು ಆಕ್ಷೇಪ ಮಾಡ್ತಾನೆ. ಇಷ್ಟಾಗಿ ಸಂಭಾವಿತನಾದವನು ಕೂಡ ಯಾರಾದ್ರೂ ಅಪಾಯದಲ್ಲಿ ಇರುವುದನ್ನು ಕಂಡಾಗ ಆ ವ್ಯಕ್ತಿ ಆಕ್ಷೇಪಿಸಿದರೂ ಲೆಕ್ಕಿಸದೆ ಅವನನ್ನು ಎಚ್ಚರಿಸ್ತಾನೆ. ಹತ್ತಿರದ ಊರುಗಳಲ್ಲಿ ಏರ್ಪಡಿಸಲಾಗಿದ್ದ ಪ್ರಭುಪಾದರ ಪ್ರವಚನ ಕಾರ್ಯಕ್ರಮಗಳಲ್ಲಿ ಪ್ರಭುಪಾದರು ಜರ್ಮನ್ ಭಕ್ತರು ಸಹ ಅವರ ಜೊತೆಗೂಡಿ ಹೋಗ್ತಿದ್ರು. ಬಹಳ ಜನ ಪ್ರಭುಪಾದರನ್ನು ಉತ್ಸಾಹದಿಂದ ಎದುರುಗೊಳ್ಳಲಿಲ್ಲದಾದ್ರೂ ಭಕ್ತರು ಮಾತ್ರ ಪ್ರಭುಪಾದರು ಮತ್ತು ಕೃಷ್ಣನ ಸೇವೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಳ್ಳಲು ಹಿಂದೆಂದಿಗಿಂತ ಸಹ ಅವರು ಏನ್ ಮಾಡಿದ್ರು, ಹೆಚ್ಚಾಗಿ ಕಂಕಣಬದ್ಧರಾಗಿ ಇರ್ತರು. ಗುರುವಿನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಸಮರ್ಥರಾಗಿದ್ದ ಜನರ ಕೋಪವನ್ನು ಉದ್ರೇಕಿಸದಿರಲು ಪ್ರಭುಪಾದರು ಈಗ ಸಾರ್ವಜನಿಕ ಸಮಾರಂಭಗಳಲ್ಲಿ ಅವರು ಸಣ್ಣ ಒಂದು ಮೆತ್ತೆಯ ಮೇಲೆ ಅಲ್ಲಿ ಕೂರ್ತಿದ್ರು. ಕಾರ್ಯಕ್ರಮದಲ್ಲಿ ಒಬ್ಬ ಶ್ರೀಮಂತ ವಾಣಿಜ್ಯ ಉದ್ಯಮಿಯು ಆತನ ಪುತ್ರರು ಇಬ್ಬರು ಕೂಡ ಪ್ರಭುಪಾದರ ಶಿಷ್ಯರಾಗಿದ್ರು. ಅವರು ಪ್ರಭುಪಾದರನ್ನು ಈಗ ಪ್ರಶ್ನೆ ಮಾಡ್ತಾರೆ. ನೈಲ್ ನದಿಯ ಮೊಸಳೆಯು ಜರ್ಮನಿಯ ನದಿಯಲ್ಲಿ ಈಗ ತಾನೇ ಈಜಿತ್ತು. ಅರ್ಥಾತ್ ಭಾರತೀಯ ವೇಷಭೂಷಣ ಮತ್ತು ರೀತಿ ನೀತಿಗಳ ವಿದೇಶಿ ಸಂಸ್ಕೃತಿಯನ್ನು ನೀವು ಜರ್ಮನಿಯಲ್ಲಿ ಹೇಗೆ ತಾನೇ ನೆಲೆ ಉರಿಸಲು ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳುತ್ತಾರೆ, ನೀವು ಟೈ ಮತ್ತು ಸೂಟು ಧರಿಸಿಯೇ ಕೃಷ್ಣ ಪ್ರಜ್ಞೆ ಪಡೆಯಬಹುದು ಅಂತ ಹೇಳಿ. ಆಗ ಇನ್ನೊಬ್ಬ ವ್ಯಕ್ತಿ ಕೇಳ್ತಾನೆ, ಆ ಕೀರ್ತನೆ ಆತ್ಮ ಸಂಮೋಹನವಲ್ಲವೇ ಅಂತ ಕೇಳ್ತಾರೆ. ಪ್ರಭುಪಾದರು ಆಗ ದೃಢವಾಗಿ ಹೇಳ್ತಾರೆ, ಇಲ್ಲ, ಇದು ಶುದ್ಧೀಕರಣ. ಹೀಗೆ ಹೆಚ್ಚಾಗಿ ಸವಾಲುಗಳು ಮತ್ತು ಕೆಲವು ಪ್ರಾಮಾಣಿಕ ಪ್ರಶ್ನೆಗಳನ್ನು ಪ್ರಭುಪಾದರಲ್ಲಿ ಎದುರಿಸ್ತಾರೆ. ಪ್ರಭುಪಾದರು ಫ್ರಾಂಕ್ಫರ್ಟ್ನಲ್ಲಿದ್ದಾಗ ಫಾದರ್ ಇಮ್ಯಾನ್ಯುಯಲ್ ಎಂಬ ಬೆನೆಡಿಕ್ಟೈನ್ ಸನ್ಯಾಸಿ ಮತ್ತು ಬ್ಯಾರನ್ ವಾನ್ ಡರ್ಕಿಮ್ ಎಂಬ ಒಬ್ಬ ಪ್ರಮುಖ ಜರ್ಮನ್ ತತ್ವಜ್ಞಾನಿ ಹಾಗೂ ಆಧ್ಯಾತ್ಮಿಕ ಲೇಖಕ ಅವರನ್ನು ಪ್ರಭುಪಾದರನ್ನು ಭೇಟಿಯಾಗ್ಲಿಕ್ಕೆ ಅವರು ಬರ್ತಾರೆ.
ಖ್ಯಾತ ವ್ಯಕ್ತಿಗಳಾದ ಅವರಿಬ್ಬರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತರಾಗಿದ್ರು ಮತ್ತು ಪ್ರಭುಪಾದರು ಈ ತಾತ್ವಿಕ ವಿವರಣೆಗಳಿಂದ ಅವರು ಆಸಕ್ತಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಬಂತು. ಆಗ ಹಲವು ದಿನ ಪ್ರಭುಪಾದರು ಬೆಳಗಿನ ವಾಯು ವಿಹಾರದಲ್ಲಿ ಅವರ ಪ್ರಭುಪಾದರ ಜೊತೆಗೆ ಕೂಡ ಅವರು ಕೂಡ ಒಟ್ಟಿಗೆ ಇದ್ರು. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮೇಲೆ ಮಾಡ್ತೇನೆ, ಓದಿ. ಆಸ್ಟ್ರೇಲಿಯಾ ಶ್ರೀಲ ಪ್ರಭುಪಾದರ ಮುಂದಿನ ನಿಲ್ದಾಣವಾಗಿತ್ತು. 3 ನಗರಗಳಲ್ಲಿ 3 ಪ್ರತ್ಯೇಕ ರಥಯಾತ್ರೆಗಳಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಅವರು ತಮ್ಮ ಕಾರ್ಯಕ್ರಮವನ್ನು ರೂಪಿಸಿದ್ದರು. ಮೊದಲು ಮೆಲ್ಟನ್ ನಲ್ಲಿ 1 ವಾರದ ಬಳಿಕ ಶಿಕಾಗೋವಿನಲ್ಲಿ ಮತ್ತು 2 ದಿನಗಳ ತರುವಾಯ ಸ್ಯಾನ್ ಫ್ರಾನ್ಸಿಸ್ಕೋವಿನಲ್ಲಿ, ಅಲ್ಲಿಂದ ಲಾಸ್ ಏಂಜಲೀಸ್, ಡಲ್ಲಾಸ್ ಮತ್ತು ನವವೃಂದಾವನಕ್ಕೆ ಭೇಟಿ ನೀಡಿ ವೃಂದಾವನದ ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವಕ್ಕೆ 2 ವಾರಗಳಿರುವಂತೆ ಜುಲೈ 25ರ ಒಳಗೆ ವೃಂದಾವನಕ್ಕೆ ಹಿಂತಿರುಗಲು ವ್ಯವಸ್ಥೆ ಮಾಡಿಕೊಂಡಿದ್ದರು. ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವದ ಕಾಲದಲ್ಲಿ ಜಗತ್ತಿನಾದ್ಯಂತ ತಮ್ಮ ಅನೇಕ ಭಕ್ತರು ವೃಂದಾವನಕ್ಕೆ ಬಂದು ತಮ್ಮೊಂದಿಗಿರಬೇಕೆಂದು ಅವರೀಗ ಮತ್ತೆ ಮತ್ತೆ ಹೇಳುತ್ತಿದ್ದರು. ಜೂನ್ 17ರಂದು ಅವರು ಜರ್ಮನಿಯಿಂದ ಲಂಡನ್ನಿನಲ್ಲಿದ್ದಾಗ ಜಯಹರಿಗೆ ಪತ್ರ ಬರೆದರು. ನಾವೀಗ ಯುರೋಪಿನ ಪ್ರವಾಸದಲ್ಲಿದ್ದೇವೆ. ಕಳೆದ ವಾರಗಳಲ್ಲಿ ನಾನು ರೋಮ್, ಜಿನೀವಾ, ಪ್ಯಾರಿಸ್ ಮತ್ತು ಇದೀಗ ಜರ್ಮನಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ. ಹೀಗಾಗಿ ನಿನ್ನ ಸಲಹೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧರಿಸಲು ನನಗೆ ಸಮಯದ ಅಭಾವವಿದೆ. ಆದ್ದರಿಂದ ನಾನು ಈ ಪ್ರವಾಸವನ್ನು ಮುಗಿಸಿದ ಬಳಿಕ ನೀನು ಬಂದು ನನ್ನನ್ನು ನೇರವಾಗಿ ಕಂಡರೆ ಅನುಕೂಲ. ಕೃಷ್ಣ ಬಲರಾಮ ಮಂದಿರದ ಪ್ರತಿಷ್ಠಾಪನೆ ಆರಂಭೋತ್ಸವಕ್ಕಾಗಿ ನಾನು ವೃಂದಾವನಕ್ಕೆ ಹೋಗುವನಿದ್ದೇನೆ. ನೀನು ವೃಂದಾವನಕ್ಕೆ ಬಂದು ನನ್ನನ್ನು ಭೇಟಿಯಾಗು. ನಿಮ್ಮ ಭಕ್ತಿ ಸೇವೆಯ ಕಾರ್ಯಕ್ರಮಗಳಿಗೆ ಯಾವುದು ಅತ್ಯುತ್ತಮ ಮಾರ್ಗ ಎಂಬುದರ ಬಗ್ಗೆ ನಾನು ಸಂತೋಷದಿಂದ ನಿಮ್ಮೊಂದಿಗೆ ಚರ್ಚಿಸುತ್ತೇನೆ ಮತ್ತು ಸೂಚಿಸುತ್ತೇನೆ. 20 ಗಂಟೆಗಳ ಕಾಲ ವಿಮಾನದಲ್ಲಿ ಪ್ರಯಾಣ ಮಾಡಿ ಪ್ರಭುಪಾದರು ಫ್ರಾಂಕ್ಫರ್ಟಿನಿಂದ ಆಸ್ಟ್ರೇಲಿಯಾಗೆ ಬಂದು ತಲುಪಿದರು. ಭಕ್ತರು ಮೆಲ್ಬರ್ನ್ ವಿಮಾನ ನಿಲ್ದಾಣದಿಂದ ಅವರನ್ನು ಬಾಡಿಗೆಗೆ ಪಡೆದ ಒಂದು ರೋಲ್ಸ್ ರಾಯ್ ಕಾರಿನಲ್ಲಿ ಕರೆದೊಯ್ದರು. ಪತ್ರಿಕಾ ವರದಿಗಾರರು ಕೂಡಲೇ ರೋಲ್ಸ್ ರಾಯ್ ಕಾರನ್ನು ಗಮನಿಸಿದರು. ಪತ್ರಿಕೆಯೊಂದರ ಶೀರ್ಷಿಕೆ ಹೀಗಿತ್ತು: ಪೂಜ್ಯ ಸ್ವಾಮಿಗಳ ಆಗಮನ. ರೋಲ್ಸ್ ರಾಯ್ನಲ್ಲಿ ವರದಿ ಹೀಗೆ ಶುರುವಾಗಿತ್ತು: 60 ಮಂದಿ ಭಕ್ತರು ನಿನ್ನೆ ತಮ್ಮ ಮಾನವ ಗುರುವನ್ನು ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನಗರಕ್ಕೆ ಸ್ವಾಗತಿಸಿದರು. ಆದರೆ ಮೆಲ್ಬರ್ನ್ ನಲ್ಲಿ ಜನ ಅವರನ್ನು ಅಷ್ಟು ಸಂಭ್ರಮದಿಂದ ಎದುರುಗೊಳ್ಳಲಿಲ್ಲ. ಇನ್ನೊಂದು ಪತ್ರಿಕೆಯ ವರದಿ ಹೀಗೆ ಶುರುವಾಗಿತ್ತು: ಭೌತಿಕ ಜೀವನದ ದೃಷ್ಟಿಯಿಂದ ಧಿಕ್ಕರಿಸುವ ಹರೇ ಕೃಷ್ಣ ಪಂಗಡದ ಸಂಸ್ಥಾಪಕರಾದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರನ್ನು ಇಂದು ಟುಲ್ಲಾ ಮರೀನ್ ಬಳಿ ಚಾಲಕನನ್ನು ಒಳಗೊಂಡ ಒಂದು ರೋಲ್ಸ್ ರಾಯ್ ಕರೆತರಲಿದೆ. ಮತ್ತೊಂದು ಪತ್ರಿಕೆಯಲ್ಲೂ ಶೀಲ ಪ್ರಭುಪಾದರ ಅಸನ್ಮುಖದ ದೊಡ್ಡ ಛಾಯಾಚಿತ್ರವನ್ನು ಈ ಶೀರ್ಷಿಕೆಯೊಂದಿಗೆ ಪ್ರಕಟಿಸಿತ್ತು: ಪೂಜ್ಯ ಸ್ವಾಮಿಗಳನ್ನು ನಮ್ಮನ್ನು ಭೇಟಿ ಮಾಡಲು ಇಲ್ಲಿಗೆ ಬಂದಿದ್ದಾರೆ. ಹೀಗೆ ವರದಿ ಶುರುವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ. ಓಕೆ, ಮಂಜುಳಾ ದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದಿ. ಇದು ಹರೇ ಕೃಷ್ಣ ಆಂದೋಲನ ಅಲ್ಲಿಂದಲ್ಲ ಮಾತಾಜಿ? ಹೌದೌದು. ಹರೇ ಕೃಷ್ಣ ಆಂದೋಲನದ ಸಂಸ್ಥಾಪಕರಾದ ಪೂಜ್ಯ ಗುರು ಹೇಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ನಾಯಿಯ ಜೀವನದಿಂದ ನಮ್ಮನ್ನು ಪಾರು ಮಾಡಲು ಇಲ್ಲಿಗೆ ಆಗಮಿಸಿದ್ದಾರೆ. ಕೊಂಚ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಗಳಿಸಿಕೊಳ್ಳದಿದ್ದರೆ ನಾವು ನಾಯಿಯ ಮನಸ್ಥಿತಿಯಲ್ಲೇ ಉಳಿಯುತ್ತೇವೆಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾ ವರದಿಗಳು ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರ ಆಗಮನದ ವರದಿಗಳೊಂದಿಗೆ ಮುಗಿಯಲಿಲ್ಲ. ಮಾರನೇ ದಿನ ಭಕ್ತರು ರಥಯಾತ್ರೆಗಾಗಿ ರಥಗಳನ್ನು ಸಿದ್ಧಪಡಿಸುತ್ತಿದ್ದಾಗ ನಡೆದ ಅಸಾಧಾರಣ ಘಟನೆಯೊಂದು ದಿ ಹೆರಾಲ್ಡ್ ಎಂಬ ಪತ್ರಿಕೆಯ ಮುಖ್ಯಪುಟದ ಶೀರ್ಷಿಕೆ ಮತ್ತು ಸುದ್ದಿಯಾಯಿತು. ಹೊತ್ತಿ ಹುರಿಯುತ್ತಿದ್ದ ಕಚೇರಿಯಿಂದ ಹೆಂಗಸರನ್ನು ಕಾಪಾಡಲು ಕೃಷ್ಣ ಪಂಗಡದವರ ಚಪ್ಪರ ಕ್ಯಾನೋಪಿದ ಬಳಕೆ.
ನಿನ್ನೆ ಮಲ್ಬರ್ನ್ನಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ಹೊತ್ತಿ ಉರಿಯತೊಡಗಿತು. 5 ಮಂದಿ ಹೆಂಗಸರು ಅದರಲ್ಲಿ ಸಿಕ್ಕಿಬಿದ್ದಿದ್ದರು. ಅವರು ಸಹಾಯಕ್ಕಾಗಿ ಚೀರುತ್ತಿದ್ದರು. ಆಗ ಹರೇ ಕೃಷ್ಣ ಪಂಗಡದ ಸನ್ಯಾಸಿಗಳು ಅಲ್ಲಿಗೆ ಧಾವಿಸಿದರು. ಅವರು ತಮ್ಮ ರಥಕ್ಕೆ ಚಪ್ಪರವಾಗಿ ಬಳಸಲು ತಂದಿದ್ದ ಬಣ್ಣದ ಕ್ಯಾನ್ವಾಸ್ ಬಟ್ಟೆಯನ್ನು ಬಲೆಯಂತೆ ಹರಡಿ ಹಿಡಿದುಕೊಂಡರು. ಹೆಂಗಸರು ಆ ಬಟ್ಟೆಯ ಮೇಲೆ ಜಿಗಿದು ಬೆಂಕಿಯಿಂದ ಪಾರಾದರು. ಈ ಲೇಖನದೊಂದಿಗೆ ವಿಸ್ತಾರವಾದ ಕ್ಯಾನ್ವಾಸಿನ ಚಪ್ಪರ ಬಟ್ಟೆಯನ್ನು ಹರೇ ಕೃಷ್ಣರು ಹಿಡಿದಿರುವ 2 ದೊಡ್ಡ ಚಿತ್ರಗಳು ಸಹ ಅಚ್ಚಾಗಿದ್ದವು. ಶಿಷ್ಯರಿಗೆ ಶೀಲ ಪ್ರಭುಪಾದರ ಬಗ್ಗೆ ಇದ್ದ ಪ್ರೀತಿಯನ್ನು ಅರಿತುಕೊಳ್ಳಲು ಪತ್ರಿಕಾ ಮಾಧ್ಯಮಗಳು ಅಸಮರ್ಥವಾಗಿದ್ದರೂ ಸಹ ಹೆಂಗಸರನ್ನು ರಕ್ಷಿಸಿದ ಘಟನೆ ಎಲ್ಲರಿಗೂ ತಿಳಿಯುವಂತಹದ್ದಾಗಿತ್ತು. ದಿ ಆಸ್ಟ್ರೇಲಿಯನ್ ಎಂಬ ಪತ್ರಿಕೆಯ ವರದಿಗಾರನೊಬ್ಬನು ಬರೆದನು, ಹೆಂಗಸರನ್ನು ಅಪಾಯದಿಂದ ಪಾರು ಮಾಡಲು ಬಳಸಿದ ಜಮಖಾನೆಯು ಒಂದು ಸಾಧಾರಣ ಮಲಗುವ ಕೋಣೆಯ ಜಮಖಾನೆಯಾಗಿರಲಿಲ್ಲ. ಅದೊಂದು ಪವಿತ್ರ ಜಮಖಾನೆಯಾಗಿತ್ತು. ನಾಳೆ ಮೆಲ್ಬರ್ನ್ನಲ್ಲಿ ನಡೆಯಲಿರುವ ಒಂದು ಧಾರ್ಮಿಕ ಉತ್ಸವದಲ್ಲಿ ಬಳಸಲೆಂದು ಅದನ್ನು ಹೊಲಿಸಲಾಗಿತ್ತು. ಆದ್ದರಿಂದ ಸ್ವಲ್ಪ ಮೇಲ್ ಮಾತಾಡಬೇಕು. ಈ ರಕ್ಷಣಾ ಕಾರ್ಯವು ಹೆಚ್ಚು ಗಮನಾರ್ಹವಾಗಿದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇಲ್ಲಿ ಆಸ್ಟ್ರೇಲಿಯಾ ಶೀಲ ಪ್ರಭುಪಾದರ ಮುಂದಿನ ಅದು ನಿಲ್ದಾಣವಾಗಿತ್ತು. ಅಲ್ಲಿ 3 ನಗರಗಳಲ್ಲಿ 3 ಪ್ರತ್ಯೇಕ ರಥಯಾತ್ರೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲವಾಗುವಂತೆ ಅವರು ತಮ್ಮ ಕಾರ್ಯಕ್ರಮಗಳನ್ನೆಲ್ಲ ಅಲ್ಲಿ ನಿಯೋಜಿಸಿದ್ರು. ಮೊದಲು ಮೆಲ್ಬರ್ನ್ನಲ್ಲಿ, ಮತ್ತೆ 1 ವಾರದ ಬಳಿಕ ಶಿಕಾಗೋವಿನಲ್ಲಿ, ಮತ್ತು 2 ದಿನಗಳ ತರುವಾಯ ಸ್ಯಾನ್ ಫ್ರಾನ್ಸಿಸ್ಕೋವಿನಲ್ಲಿ, ಅಲ್ಲಿಂದ ಲಾಸ್ ಏಂಜಲೀಸ್, ಡಲ್ಲಾಸ್ ಮತ್ತೆ ನವಬೃಂದಾವನಕ್ಕೆಲ್ಲ ಭೇಟಿ ನೀಡಿ ಬೃಂದಾವನದ ಕೃಷ್ಣ ಬಲರಾಮ ಮಂದಿರದ ಆ ಆರಂಭ ಉತ್ಸಾಹಕ್ಕೆ 2 ವಾರಗಳು ಇರುವಂತೆ ಜುಲೈ 25ರ ಒಳಗೆ ಅವರು ಬೃಂದಾವನಕ್ಕೆ ಹಿಂದಿರುಗಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಂಡಿದ್ರು. ಇಲ್ಲಿ ಕೃಷ್ಣ ಬಲರಾಮ ಮಂದಿರದ ಆರಂಭ ಉತ್ಸವದ ಕಾಲದಲ್ಲಿ ಜಗತ್ತಿನಾದ್ಯಂತ ತಮ್ಮ ಅನೇಕ ಭಕ್ತರು ಬೃಂದಾವನಕ್ಕೆ ಬರಬೇಕು, ತಮ್ಮೊಂದಿಗೆ ಇರ್ಬೇಕು ಅಂತ ಅವರಿಗೆ ಮತ್ತೆ ಅವರು ಹೇಳ್ತಿದ್ರು. ಜೂನ್ 17 ಅವರು ಜರ್ಮನಿಯಿಂದ ಮತ್ತೆ ಲಂಡನ್ಗೆ ಜಯಹರಿಗೆ ಪತ್ರ ಬರೀತಾರೆ. ಲಂಡನ್ನಲ್ಲಿದ್ದ ಜಯಹರಿ ಅವರಿಗೆ, ನಾನೀಗ ಯುರೋಪಿನ ಪ್ರವಾಸದಲ್ಲಿ ಇದ್ದೇನೆ. ಕಳೆದ ವಾರಗಳಲ್ಲಿ ನಾನು ರೋಮ್, ಜಿನಿವಾ, ಪ್ಯಾರಿಸ್ ಮತ್ತು ಇದೀಗ ಜರ್ಮನಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿದ್ದೇನೆ. ಹೀಗಾಗಿ ಈ ನಿನ್ನ ಸಲಹೆಗಳನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿದ್ದೇನೆ. ನಿರ್ಧರಿಸಲು ನನಗೆ ಸಮಯದ ಅಭಾವ ಇದೆ. ಆದ್ದರಿಂದ ನಾನು ಈ ಪ್ರವಾಸವನ್ನು ಮುಗಿಸಿದ ಮೇಲೆ ನೀನು ಬಂದು ನನ್ನನ್ನು ಈಗ ನೇರವಾಗಿ ಕಂಡ್ರೆ ಅನುಕೂಲ ಆಗ್ತದೆ. ಕೃಷ್ಣ ಬಲರಾಮ ಮಂದಿರದ ಪ್ರತಿಷ್ಠಾಪನೆಯು ಕೂಡ ಆರಂಭೋತ್ಸವಕ್ಕಾಗಿ ನಾನು ಬೃಂದಾವನಕ್ಕೆ ಹೋಗ್ತಾ ಇದ್ದೇನೆ. ನೀನು ಬೃಂದಾವನಕ್ಕೆ ಬಂದು ನನ್ನನ್ನು ಭೇಟಿಯಾಗು. ನಿಮ್ಮ ಭಕ್ತಿ ಸೇವೆಯ ಕಾರ್ಯಕ್ರಮಗಳಿಗೆ ಯಾವುದು ಅತ್ಯುತ್ತಮ ಮಾರ್ಗ ಎಂಬುದರ ಬಗ್ಗೆ ನಾನು ಸಂತೋಷದಿಂದ ನಿನ್ನೊಂದಿಗೆ ಚರ್ಚೆ ಮಾಡ್ತೇನೆ, ಮತ್ತೆ ಯೋಜನೆಗಳನ್ನು ಕೂಡ ಹಾಕ್ತೇನೆ, ಸೂಚಿಸ್ತೇನೆ. ಈಗ 20 ಗಂಟೆಗಳ ಕಾಲ ವಿಮಾನದಲ್ಲಿ ಪ್ರಯಾಣ ಮಾಡಿ ಪ್ರಭುಪಾದರು ಫ್ರಾಂಕ್ಫರ್ಟ್ನಿಂದ ಆಸ್ಟ್ರೇಲಿಯಾಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಭಕ್ತರು ಮೆಲ್ಬರ್ನ್ ವಿಮಾನ ನಿಲ್ದಾಣದಿಂದ ಅವರನ್ನು ಬಾಡಿಗೆ ಪಡೆದ ಒಂದು ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಅವರು ಕರೆದುಕೊಂಡು ಹೋಗ್ತಾರೆ. ಪತ್ರಿಕಾ ವರದಿಗಾರರು ಅಲ್ಲಿ ಕೂಡ್ಲೆ ರೋಲ್ಸ್ ರಾಯ್ ಕಾರನ್ನು ಗಮನಿಸ್ತಾರೆ. ಪತ್ರಿಕೆಯೊಂದರ ಶೀರ್ಷಿಕೆ ಹೀಗಿತ್ತು, ಪೂಜ್ಯ ಸ್ವಾಮಿಗಳ ಆಗಮನ ಅಲ್ಲಿ ರೋಲ್ಸ್ ರಾಯ್ಸ್ ನಲ್ಲಿ ಅಂತ ವರದಿ ಅಲ್ಲಿ ಇತ್ತು. 60 ಮಂದಿ ಭಕ್ತರು ಇರ್ತಾರೆ. ತಮ್ಮ ಮಾನವ ಗುರುವನ್ನು ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಅವರು ನಗರಕ್ಕೆ ಸ್ವಾಗತ ಮಾಡ್ತಾರೆ. ಆದ್ರೆ ಮೆಲ್ಬರ್ನ್ನಲ್ಲಿ ಜನ ಅವರನ್ನು ಅಷ್ಟು ಸಂಭ್ರಮದಿಂದ ಎದುರುಗೊಳ್ತಿರ್ಲಿಲ್ಲ. ಇನ್ನೊಂದು ಪತ್ರಿಕೆಯ ವರದಿ ಹೀಗಿತ್ತು, ಭೌತಿಕ ಜೀವನದ ದೃಷ್ಟಿಯನ್ನು ಧಿಕ್ಕರಿಸ್ತದೆ. ಹರೇ ಕೃಷ್ಣ ಪಂಗಡದ ಸಂಸ್ಥಾಪಕರಾದ ಭಕ್ತಿವೇದಾಂತ ಪ್ರಭುಪಾದರನ್ನು ಇಂದು ಟುಲಾಮರಿನ್ ಬಳಿ ಚಾಲಕನನ್ನು ಒಳಗೊಂಡ ಒಂದು ರೋಲ್ಸ್ ರಾಯ್ ಕರೆತರಲಿದೆ. ಮತ್ತೊಂದು ಪತ್ರಿಕೆ ಏನಿರ್ತದೆ, ಶೀಲ ಪ್ರಭುಪಾದರ ಅಸನ್ಮುಖದ ದೊಡ್ಡ ಛಾಯಾಚಿತ್ರವನ್ನು ಆ ಶೀರ್ಷಿಕೆಯಲ್ಲಿ ಪ್ರಕಟಿಸಿತು. ಪೂಜ್ಯ ಸ್ವಾಮಿಗಳು ನಮ್ಮನ್ನು ಭೇಟಿಯಾಗಲು ಇಲ್ಲಿಗೆ ಬರ್ತಿದ್ದಾರೆ ಅಂತೇಳಿ ವರದಿಯಲ್ಲಿ ಶುರುವಾಗಿತ್ತು. ಹರೇ ಕೃಷ್ಣ ಆಂದೋಲನದ ಸಂಸ್ಥಾಪಕರಾದ ಪೂಜ್ಯ ಗುರು ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ನಾಯಿಯ ಜೀವನದಿಂದ ನಮ್ಮನ್ನು ಪಾರು ಮಾಡಲು ಇಲ್ಲಿಗೆ ಬಂದಿದ್ದಾರೆ. ಕೊಂಚ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಗಳಿಸಿಕೊಳ್ಳದಿದ್ದರೆ ನಾವು ನಾಯಿಯ ಮನಸ್ಥಿತಿಯಲ್ಲೇ ಉಳಿತೇವೆ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಆ ಪತ್ರಿಕಾ ವರದಿಗಳು ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರ ಆಗಮನದ ವರದಿಗಳೊಂದಿಗೆ ಮುಗಿಯಲಿಲ್ಲ.
ಮಾರನೇ ದಿನ ಆ ಭಕ್ತರು ರಥಯಾತ್ರೆಗಾಗಿ ರಥಗಳನ್ನೆಲ್ಲ ಸಿದ್ಧಪಡಿಸಿದಾಗ ನಡೆದ ಅಸಾಧಾರಣ ಘಟನೆ ಒಂದು ದಿ ಹೆರಾಲ್ಡ್ ಎಂಬ ಪತ್ರಿಕೆಯ ಮುಖಪುಟದಲ್ಲಿ ಶೀರ್ಷಿಕೆ ಮತ್ತು ಸುದ್ದಿ ಆಗ್ತದೆ. ಹೊತ್ತಿ ಉರಿಯುತ್ತಿದ್ದ ಕಚೇರಿಯಿಂದ ಹೆಂಗಸರನ್ನು ಕಾಪಾಡಲು ಕೃಷ್ಣ ಪಂಗಡದವರ ಚಪ್ಪರ ಕ್ಯಾನೋಪಿಯದ ಬಳಕೆ. ನಿನ್ನೆ ಮೆಲ್ಬರ್ನ್ನಲ್ಲಿ 3 ಅಂತಸ್ತಿನ ಕಟ್ಟಡ ಒಂದು ಹೊತ್ತಿ ಉರಿಯತೊಡಗಿತ್ತು. 5 ಮಂದಿ ಹೆಂಗಸರು ಅದರಲ್ಲಿ ಸಿಕ್ಕಿದ್ರು. ಅವರು ಸಹಾಯಕ್ಕಾಗಿ ಚೀರ್ತಿದ್ದಾರೆ. ಆಗ ಹರೇ ಕೃಷ್ಣ ಪಂಗಡದ ಸನ್ಯಾಸಿಗಳು ಅಲ್ಲಿಗೆ ಬರ್ತಾರೆ. ಅವರು ತಮ್ಮ ರಥಕ್ಕೆ ಚಪ್ಪರವಾಗಿ ತಂದಿದ್ದ ಬಣ್ಣದ ಕ್ಯಾನ್ ವ್ಯಾಸ್ ಬಟ್ಟೆಯನ್ನು ಬಳೆಯಂತೆ ಹರಡಿ ಹಿಡಿದುಕೊಂಡರು. ಹೆಂಗಸರು ಆ ಬಟ್ಟೆಯ ಮೇಲೆ ಜಿಗಿದು ಬೆಂಕಿಯಿಂದ ಪಾರಾಗ್ತಾರೆ. ನೋಡಿ, ಆ ಲೇಖನದೊಂದಿಗೆ ವಿಸ್ತಾರವಾದ ಕ್ಯಾನ್ವಾಸಿನ ಆ ಚಪ್ಪರ ಬಟ್ಟೆಯನ್ನು ಹರೇ ಕೃಷ್ಣರು ಹಿಡಿದಿರುವ 2 ದೊಡ್ಡ ಚಿತ್ರಗಳು ಸಹ ಅಲ್ಲಿ ಹಚ್ಚಾಗಿರ್ತದೆ. ಶಿಷ್ಯರಿಗೆ ಶ್ರೀಲ ಪ್ರಭುಪಾದರ ಬಗ್ಗೆ ಇದ್ದ ಪ್ರೀತಿಯನ್ನು ಅರಿತುಕೊಳ್ಳಲು ಪತ್ರಿಕಾ ಮಾಧ್ಯಮಗಳು ಅಸಮರ್ಥರಾಗಿದ್ರು ಕೂಡ ಸಹ ಹೆಂಗಸರನ್ನು ರಕ್ಷಿಸಿದ ಘಟನೆ ಎಲ್ಲರಿಗೂ ಕೂಡ ಇಲ್ಲಿ ತಿಳಿಯುತ್ತದೆ. ದಿ ಆಸ್ಟ್ರೇಲಿಯನ್ ಎಂಬ ಪತ್ರಿಕೆ ಈ ವರದಿಗಾರನು ಕೂಡ ಅದರಲ್ಲಿ ಬರೀತಾನೆ, ಹೆಂಗಸರನ್ನು ಅಪಾಯದಿಂದ ಪಾರು ಮಾಡಲು ಬಳಸಿದ ಜಮಖಾನೆ ಅದು ಒಂದು ಸಾಧಾರಣ ಮಲಗುವ ಕೋಣೆಯ ಜಮಖಾನೆ ಆಗಿರ್ಲಿಲ್ಲ, ಅದೊಂದು ಪವಿತ್ರ ಜಮಖಾನೆ ಆಗಿತ್ತು. ನಾಳೆ ಮೆಲ್ಬರ್ನ್ನಲ್ಲಿ ನಡೆಯಲಿರುವ ಒಂದು ಧಾರ್ಮಿಕ ಉತ್ಸಾಹದಲ್ಲಿ ಬಳಸಲೆಂದು ಅದನ್ನು ಒಲಿಸಲಾಗಿತ್ತು. ಆದ್ದರಿಂದ ಈ ರಕ್ಷಣಾ ಕಾರ್ಯ ಹೆಚ್ಚು ಗಮನಾರ್ಹವಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಇಲ್ಲಿ ನಡೆದಿರುವ ಎಲ್ಲರಿಗೂ ಕೂಡ ಮಂಗಲಕರವಾಗಲಿ ಅಂತ ಹೇಳಿ ಬೇಡಿಕೊಳ್ತಾ ಇಂದಿನ ಈ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವೇದಾಂತ ಸ್ವಾಮಿ ಪಾದಕಿ ಜೈ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಮಾತಾಜಿ ಹಾಕಿದ್ದೀವಿ ಮಾತಾಜಿ. ಹಾಕಿದ್ದೀರಾ? ಓಕೆ, ಹಾಗಾದ್ರೆ ನಾನು ಎಂಡ್ ಮಾಡ್ತೇನೆ.